ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಾಪ್ರಾಜಕರಾಗಿ ಬಿಡಿಜೆ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಬಿಪಿಎಲ್ ಕಾರ್ಡ್ದಾರರ ಮೇಲೆ ನ್ಯಾಯದ ಕಣ್ಣು. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡು ಬರೋಣ. ಕೋಟಿ ಕೋಟಿ ಆಸ್ತಿ ಇರುವವರ ಬಳಿ ಕೂಡ ಬಿಪಿಎಲ್ ಕಾರ್ಡ್ ಇರೋದು ಪತ್ತೆಯಾಗಿದೆ. ಹೀಗಾಗಿ ಅನರ್ಹರು ಪಡೆದಿರುವ ಬಿಪಿಎಲ್ ಕಾರ್ಡ್ಗಳ ಮೇಲೆ ರಾಜ್ಯ ಸರ್ಕಾರ ಹದ್ದಿನ ಕಣ್ಣಿಟ್ಟಿದ್ದು, ಆಹಾರ ಇಲಾಖೆಯಿಂದ ಈಗಾಗಲೇ ವಿಶೇಷ ಕಾರ್ಯಾಚರಣೆಯಲ್ಲಿ ಬಹಿರಂಗವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಅಕ್ರಮವಾಗಿ ಪಡೆದಿರುವ ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ಮುಂದಾಗಿದೆ. 12,68,097 ಅನುಮಾನಾಸ್ಪದ ರೇಷನ್ ಕಾರ್ಡ್ ಪತ್ತೆಯಾಗಿದ್ದು, ಈ ಪೈಕಿ 8 ಲಕ್ಷ ರೇಷನ್ ಕಾರ್ಡ್ ರದ್ದಾಗುವ ಸಾಧ್ಯತೆಯೂ ಇದೆ. ರಾಜ್ಯದಲ್ಲಿ ಆಪರೇಷನ್ ಅನರ್ಹ ಬಿಪಿಎಲ್ ಕಾರ್ಡ್ ಪ್ರಕ್ರಿಯೆ ಅತ್ಯಂತ ಚುರುಕುಗೊಂಡಿದ್ದು, ಕೇಂದ್ರವು ನೀಡಿರುವ ಶಂಕಾಸ್ಪದ ಪಡಿತರ ಕಾರ್ಡ್ದಾರರ ಪಟ್ಟಿಯ ಜೊತೆಗೆ ಸ್ಥಳೀಯವಾಗಿ ಪ್ರತಿ ನ್ಯಾಯಬೆಲೆ ಅಂಗಡಿಗಳು ಕನಿಷ್ಠ 10 ಅನರ್ಹ ಕಾರ್ಡ್ದಾರರನ್ನ ಗುರುತಿಸಬೇಕೆಂದು ಗುರಿ ನೀಡಲಾಗಿದೆ. 2 ರಾಜ್ಯಗಳಲ್ಲಿ ಪಡಿತರ ಚೀಟಿ ಹೊಂದಿದವರು, ಆದಾಯ ತೆರಿಗೆ ಮಾಹಿತಿ ಸಲ್ಲಿಕೆ ಮಾಡುವವರು ಸೇರಿ ವಿವಿಧ ಮಾನದಂಡಗಳಡಿ ಕೇಂದ್ರ ಸರ್ಕಾರ ಈಚೆಗೆ ರಾಜ್ಯಕ್ಕೆ ಶಂಕಾಸ್ಪದ ಕಾರ್ಡ್ಗಳ ಪಟ್ಟಿಯನ್ನ ಕಳುಹಿಸಿಕೊಟ್ಟಿದೆ. ಇದೇ ಸಂದರ್ಭವನ್ನ ಬಳಸಿಕೊಂಡು ರಾಜ್ಯ ಸರ್ಕಾರವು ಅನರ್ಹ ಬಿಪಿಎಲ್ ಕಾರ್ಡ್ದಾರರ ಪಟ್ಟಿ ಮಾಡಿ ರದ್ದುಗೊಳಿಸಲು ಚಿಂತನೆ ನಡೆಸಿದೆ. ಇದಕ್ಕಾಗಿ ಪ್ರತಿ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಶ್ರೀಮಂತ ಫಲಾನುಭವಿಗಳನ್ನು ಗುರುತಿಸಿ ತಮಗೆ ನೀಡಬೇಕು ಎಂದು ಅಲಿಖಿತ ಫರ್ಮಾನನ್ನ ಹೊರಡಿಸಲಾಗಿದೆ. ರಾಜ್ಯದಲ್ಲಿ ಒಟ್ಟು 20,473 ನ್ಯಾಯಬೆಲೆ ಅಂಗಡಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಇದರಲ್ಲಿ ಪ್ರತಿ ಅಂಗಡಿಯಿಂದ ಅತಿ ಕಡಿಮೆ ಎಂದರೂ 10 ಶ್ರೀಮಂತರ ಪತ್ತೆ ಹಚ್ಚುವ ಗುರಿ ನೀಡಲಾಗಿದೆ. ಅಂದ್ರೆ ಕನಿಷ್ಠ 2 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ದಾರರನ್ನ ಈ ಮೂಲದಿಂದ ತೆಗೆದುಹಾಕುವ ಲೆಕ್ಕಾಚಾರ ಇಲಾಖೆಯದ್ದಾಗಿದೆ. ಎಲ್ಲವೂ ಅಂದುಕೊಂಡಂತಾದ್ರೆ ತಿಂಗಳ ಒಳಗೆ ಈ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಧ್ಯತೆಗಳ ಪರಿಶೀಲನೆ ನಡೆದಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಈ ಮಧ್ಯೆ ನ್ಯಾಯಬೆಲೆ ಅಂಗಡಿಗಳಿಗೆ ನೀಡಲಾಗಿರುವ ಪಟ್ಟಿಯಂತೆ ಶ್ರೀಮಂತ ಪಡಿತರ ಚೀಟಿದಾರರನ್ನ ಪತ್ತೆ ಹಚ್ಚಿ ಅವರು ಹೊಂದಿರುವ ಆಸ್ತಿ ಪಾಸ್ತಿಗಳ ಮಾಹಿತಿಯನ್ನ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಕೋಟಿ ಕೋಟಿ ಆಸ್ತಿ ಇರುವವರ ಬಳಿ ಕೂಡ ಬಿಪಿಎಲ್ ಕಾರ್ಡ್ ಇರುವಂತದ್ದು ನೋಡಿ, ರೇಷನ್ ಕಾರ್ಡ್ ಅಂತ ನಾವು ಹೇಳ್ತೇವೆ. ಅದಕ್ಕೆ ನೀವು ಮಾನದಂಡವನ್ನು ನಿಗದಿಪಡಿಸಿ APL ಮತ್ತು BPL ಕಾರ್ಡ್ ಅಂತ ಹೇಳಿ ಮಾಡಿದ್ರು ಸರ್ಕಾರ. APL ಅಂತ ಹೇಳಿದ್ರೆ ಎಬವ್ ಪವರ್ಟಿ ಲೈನ್, ಬಡತನ ರೇಖೆಗಿಂತ ಮೇಲಿರುವವರು. BPL ಅಂತ ಹೇಳಿದ್ರೆ ಬಡತನ ರೇಖೆಗಿಂತ ಕೆಳಗಿರುವವರು ಅಂತ ಹೇಳಿ ಮಾನದಂಡವನ್ನ ನಿಗದಿಪಡಿಸಲಾಯಿತು. ಬಡತನ ರೇಖೆಗಿಂತ ಮೇಲಿರುವವರು ಅಂದ್ರೆ ಯಾರು? ಒಂದು ಸ್ವಂತ ಕಾರು ಇರುವವರು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್, ಸರ್ಕಾರಿ ಉದ್ಯೋಗದಲ್ಲಿ ಇದ್ದವರು, ಪೆನ್ಷನ್ ಪಡಿತಾ ಇರುವವರು, ಇಂಥವರೆಲ್ಲ ಎಬವ್ ಪವರ್ಟಿ ಲೈನ್ಗೆ ಬರ್ತಾರೆ. ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯವನ್ನು ಪಡೆಯದವರು, ಅದಕ್ಕೆ ಅರ್ಹತೆ ಇಲ್ಲದವರು, ಮತ್ತು ಎಷ್ಟೋ ಎಕರೆ ಜಾಗ ಇದೆ, ಅಷ್ಟು ಜಾಗಕ್ಕಿಂತ ಕೆಳಗಿನ ಸಾಗುವಳಿ ಭೂಮಿಯನ್ನು ಹೊಂದಿರುವವರು, ಇಂಥವರೆಲ್ಲ ಕೂಲಿ ಕಾರ್ಮಿಕರು, ಬಿಡಿ ಕಾರ್ಮಿಕರು, ಈ ರೀತಿಯ ವ್ಯಕ್ತಿಗಳು, ಅವರೆಲ್ಲ ಬಿಪಿಎಲ್ ಕಾರ್ಡ್ ಬಿಲೋ ಪವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗೆ ಬರ್ತಾರೆ. ಈಗ ಬಡತನ ರೇಖೆಯನ್ನು ನಿಗದಿಪಡಿಸುವ ಮಾನದಂಡ ಯಾವುದು ಅಂತ, ಅದು ನಿಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎನ್ನುವುದನ್ನು ಆಲೋಚನೆ ಮಾಡಿ ಒಬ್ಬನ ದುಡಿಯುವ ಸಾಮರ್ಥ್ಯ ಎಷ್ಟಿದೆ ಎಂಬುದನ್ನು ಪರಿಶೀಲನೆ ಮಾಡಿ ನೀವು ಆರ್ಥಿಕವಾಗಿ ಮಾನದಂಡವನ್ನು ನಿಗದಿಪಡಿಸಬೇಕು. ಸರ್ಕಾರ ಇವತ್ತಿನವರೆಗೂ ಅದನ್ನು ನಿಗದಿಪಡಿಸಿಲ್ಲ. ಒಬ್ಬರ ವೈಯಕ್ತಿಕ ಆದಾಯ ಎಷ್ಟು ಎನ್ನುವುದರ ಮೇಲೆ ಆತ ಬಡವನ, ಶ್ರೀಮಂತನ, ಮಧ್ಯಮ ವರ್ಗದವನ. ಇಲ್ಲಿ ಸಾಮಾನ್ಯವಾಗಿ 3 ವರ್ಗ ಇರುವುದು: ಬಡವರ್ಗ, ಮಧ್ಯಮ ವರ್ಗ, ಶ್ರೀಮಂತ ವರ್ಗ ಅಂತ ಹೇಳಿ 3 ವರ್ಗ ಇರುವುದು. ಆದರೆ ಇದರಲ್ಲಿ ಇನ್ನೊಂದು ವರ್ಗವನ್ನು ಸೇರಿಸಿಕೊಳ್ಳಬೇಕು, ಕಡು ಬಡತನ.
ಕಡುಬಡತನದ ವರ್ಗವೂ ಇದೆ ಇಲ್ಲಿ, ಇಲ್ಲ ಅಂತ ಇಲ್ಲ. ಆದ್ರಿಂದ ಆ 4 ವರ್ಗಗಳಲ್ಲಿ ಕಡುಬಡತನ ಮತ್ತು ಬಡತನ ಈ 2 ವರ್ಗಗಳನ್ನು ಹೊರತುಪಡಿಸಿದರೆ ಮಧ್ಯಮ ವರ್ಗ ಮತ್ತು ಮೇಲ್ವರ್ಗ ಇವರನ್ನು ನೀವು APL ಪಡಿತರ ವ್ಯವಸ್ಥೆಗೆ ಸೇರಿಸಿದರೆ ಈ 2 ವರ್ಗವನ್ನು BPL ಪಡಿತರ ವ್ಯವಸ್ಥೆಗೆ ಸೇರಿಸಿಕೊಳ್ಬೇಕಿತ್ತು. ಆದರೆ ಏನು ಮಾಡಿತ್ತು ಅಂತ ಸರ್ಕಾರ ಮತ್ತು ಜನರು BPL ನಲ್ಲಿ ನಿಮಗೆ ಸವಲತ್ತುಗಳು ಜಾಸ್ತಿ ಇದೆ ಎನ್ನುವ ಕಾರಣಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿಗಳನ್ನು ನೀಡಿ BPL ಕಾರ್ಡ್ ಪಡ್ಕೊಂಡಿದ್ದಾರೆ. ಸರ್ಕಾರ ಎನಿಸಿರುವುದು ಏನಂತ ಹೇಳಿದರೆ ಇವರು BPL ಕಾರ್ಡ್ ಪಡ್ಕೊಂಡಿರುವುದು ಸರ್ಕಾರ ಕೊಡುತ್ತಿರುವಂಥ ಉಚಿತ ಅಕ್ಕಿಗಾಗಿ ಅಂತ ಹೇಳಿ. ಇದು ಉಚಿತ ಅಕ್ಕಿಗಾಗಿ ಪಡ್ಕೊಂಡಂತಹ ಕಾರ್ಡುಗಳು ಅಲ್ಲ. ಉಚಿತ ಅಕ್ಕಿಗಾಗಿ ಪಡ್ಕೊಂಡಂತಹ ಕಾರ್ಡುಗಳಿರುವುದು 10% 20% ಇರ್ಬೋದು. ಮತ್ತು 80% ಕಾರ್ಡುಗಳು ಏನಂತ ಹೇಳಿದರೆ ಮುಖ್ಯವಾಗಿ ನಿಮಗೆ ವೈದ್ಯಕೀಯ ಸವಲತ್ತುಗಳಿಗಾಗಿ. BPL ಕಾರ್ಡ್ ಹೊಂದಿದವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸೆ ಪಡೆಯುವ ಅವಕಾಶಗಳಿವೆ. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆಗಳು ಇಲ್ಲದಿದ್ದರೆ ಅವರು ರೆಫರ್ ಮಾಡಿದಂತಹ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿಬೋದು. ಆ ಬಿಲ್ಲನ್ನು ಸರ್ಕಾರ ಪಾವತಿ ಮಾಡ್ತದೆ. ಅದರಿಂದಾಗಿ ಎಲ್ಲರೂ BPL ಕಾರ್ಡನ್ನು ಅವಲಂಬಿಕೆ ಮಾಡ್ತಾ ಇರೋದು ಆ ಒಂದು ಉದ್ದೇಶಕ್ಕೆ ಹೊರತು ನಿಮ್ಮ 5 kg ಅಕ್ಕಿಯನ್ನು ಕೊಡ್ತೀರಿ ಅಂತ ಹೇಳಿ ಆ ಉದ್ದೇಶಕ್ಕೆ ಅಲ್ಲ. ಮತ್ತೆ ಸೊಸೈಟಿಗಳಲ್ಲಿ ಸಿಕ್ಕುವಂಥ ಅಕ್ಕಿಯನ್ನು ನಿಮಗೆ ಮನೆಯಲ್ಲಿ ತಂದು ಅನ್ನ ಮಾಡಿ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಊಟ ಮಾಡದೇ ಇರುವವರು ಇಲ್ಲ, ಮಾಡುವವರು ಇದ್ದಾರೆ. ಕೆಲವರಿಗೆ ಸೊಸೈಟಿ ಅಕ್ಕಿಯೇ ರುಚಿ, ಆ ರೀತಿಯ ಕುಟುಂಬಗಳು ಇವೆ. ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಸೊಸೈಟಿ ಅಕ್ಕಿಯನ್ನು ಮನೆಗೆ ಕೊಂಡೋಗುವವರು ಜಾಸ್ತಿ. ಅದು ಸಹ ಉಚಿತವಾಗಿ BPL ಕಾರ್ಡ್ದಾರರಿಗೆ ಉಚಿತವಾಗಿ ಸಿಗ್ತದೆ. APL ಕಾರ್ಡ್ದಾರರಿಗೆ ಕೆಜಿಗೆ 15 ರೂಪಾಯಲ್ಲಿ ಸಿಗುತ್ತೆ. ಈಗ APL ಕಾರ್ಡ್ದಾರರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ APL ಕಾರ್ಡ್ದಾರರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಅಕ್ಕಿಯನ್ನು ಸರಬರಾಜು ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವೂ ಆಗ್ತಾ ಇಲ್ಲ. BPL ಕಾರ್ಡ್ದಾರರಿಗೆ ಕೇಂದ್ರ ಸರ್ಕಾರ ಏನು ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಅಕ್ಕಿಯನ್ನು ಸಪ್ಲೈ ಮಾಡಿದ ಆ ಅಕ್ಕಿಯನ್ನು ಮಾತ್ರ ಕೊಡ್ತಾ ಇರೋದು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವ ಮೊದಲು ಅಂದರೆ ಚುನಾವಣಾ ಸಂದರ್ಭದಲ್ಲಿ ಮಾಡಿದ ಘೋಷಣೆ ಏನು? ಅನ್ನಭಾಗ್ಯ, ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಅಂತ ಹೇಳಿದ್ದರು. 10 kg ಅಕ್ಕಿಯನ್ನು ಇವತ್ತಿನವರೆಗೂ ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರಿಗೆ ಆಗಲಿಲ್ಲ. ಆರಂಭದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಿದ್ರು, ಜನರು ಕೇಳಲಿಕ್ಕೆ ಶುರು ಮಾಡಿದ್ರು 10 kg ಎಲ್ಲಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಹೇಳಿದ್ರು ನಾವು 5 kg ಅಕ್ಕಿ ಕೊಡ್ತಾ ಇದ್ದೇವೆ, 5 kgಗೆ ನಾವು ಕ್ಯಾಶ್ ಕೊಡ್ತೇವೆ. 1 ಕಿಲೋಗೆ ಈ ರೀತಿಯಾಗಿ 28 ರೂಪಾಯಿ, ಎಷ್ಟೋ 32 ರೂಪಾಯಿ 34 ರೂಪಾಯಿ ಏನ ಲೆಕ್ಕದಲ್ಲಿ 5 kgಗೆ ಅಂದ್ರೆ ಮೊದಲು ಕೊಡ್ತಾ ಇದ್ರು, ಇವಾಗ ಅದು ಕೂಡ ಸಿಗ್ತಾ ಇಲ್ಲ. ಅಲ್ಲ, ಈಗ ಸಿಗಿದೆ. ಅದು ನಮಗೆ ಮೊದಲೇ ಗೊತ್ತಿತ್ತು. ಇದು ಏನಿದ್ರು 1-2-3 ತಿಂಗಳು ಮಾತ್ರ ಇವರು ಹಣ ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳಿ. ಕೆಲವೊಮ್ಮೆ ಬರ್ತದೆ, ಕೆಲವೊಮ್ಮೆ ಬರುವುದಿಲ್ಲ, ಈ ರೀತಿಯ ವ್ಯವಸ್ಥೆಗಳಿತ್ತು. ಅದು 5 kg ಅಕ್ಕಿ ಬರ್ತಾ ಇದೆ. ಅದು ಎಲ್ಲಿಂದ ಬರೋದು? ಅದು ರಾಜ್ಯ ಸರ್ಕಾರ ಕೊಡುವುದಲ್ಲ. ರಾಜ್ಯ ಸರ್ಕಾರ ಎಷ್ಟು ರೇಷನ್ ಕಾರ್ಡ್ಗಳಿದೆ ಅಂತ ಹೇಳಿದೆಯೋ ಆ ರೇಷನ್ ಕಾರ್ಡ್ಗಳಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಸರಬರಾಜು ಮಾಡುವಂತ ಅಕ್ಕಿ, ಆ ಅಕ್ಕಿಯನ್ನು ಮಾತ್ರ ರಾಜ್ಯ ಸರ್ಕಾರ ಕೊಡ್ತಾ ಇರೋದು. ಅದು BPL ಕಾರ್ಡ್ದಾರರಿಗೆ ಉಚಿತ. ಆದ್ರಿಂದ ಇದು ರಾಜ್ಯ ಸರ್ಕಾರದ ಕೊಡುಗೆ ಏನಲ್ಲ, ಇದು ಕೇಂದ್ರ ಸರ್ಕಾರದ ಅಕ್ಕಿಯನ್ನು ಇವರು ಹಂಚ್ತಾ ಇದ್ದಾರೆ, ಸಪ್ಲೈ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ರೆ ಬೇರಿಲ್ಲ. ಇದನ್ನೇ ಮುಂದಿಟ್ಟುಕೊಂಡು ಈಗ ಇದು ಅನರ್ಹರು BPL ಕಾರ್ಡ್ ಪಡೆದಿದ್ದಾರೆ ಎನ್ನುವಂತ ಆರೋಪದ ಮೇಲೆ ಅವರು ಸಮೀಕ್ಷೆ ಮಾಡ್ತಾ ಇರೋದು. ಅದರಲ್ಲಿ ಸುಮಾರು ಎಷ್ಟೋ ಲಕ್ಷ ಅನರ್ಹ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಅನರ್ಹ ಕಾರ್ಡ್ಗಳನ್ನು ಇವರು ಕ್ಯಾನ್ಸಲ್ ಮಾಡಿ ಆಗಿದೆ. ಸಹಜವಾಗಿಯೇ BPL ಕಾರ್ಡ್ ಇದ್ದವರು APL ಕಾರ್ಡಿಗೆ ಕನ್ವರ್ಟ್ ಆಗಿದ್ದಾರೆ. ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ RTOದಿಂದ ಡಾಟಾ ತಗೊಂಡಿದ್ದಾರೆ, ಎಷ್ಟು ಮಂದಿ ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂತೇಳಿ ಅದನ್ನು ತುಲನೆ ಮಾಡಿದ್ದಾರೆ.
ತುಲನೆ ಮಾಡಿ ಯಾರಾದರೂ BPL ಕಾರ್ಡ್ನವರು ಕಾರ್ ತಗೊಂಡಿದ್ರೆ, ಬೈಕ್ ತಗೊಂಡಿದ್ರೆ, 2 ವೀಲರ್ ತಗೊಂಡಿದ್ರೆ, ಜೀಪ್ ತಗೊಂಡಿದ್ರೆ ಅವರನ್ನು ಕಾಟ್ ಮಾಡಿ APLಗೆ ಸೇರಿಸಿಬಿಟ್ಟಿದ್ದಾರೆ. ಒಬ್ಬ ಕಾರ್ ತಗೊಂಡ, ಜೀಪ್ ತಗೊಂಡ, ರಿಕ್ಷಾ ತಗೊಂಡ ಅಂತ ಇಟ್ಕೊಂಡ್ರೆ ಅವ ಯಾವ ಉದ್ದೇಶಕ್ಕಾಗಿ ತಗೊಂಡ ಅಂತ ನೋಡಬೇಕು. ಅವನು ಖಾಸಗಿಯಾಗಿ ಅದನ್ನು ಓಡಿಸಿಕೊಂಡು ಇದು ಮಾಡಿದ್ರೆ ಅವ APL ಲೆವೆಲ್ಗೆ ಬರ್ತಾನೆ. BPL ಲೆವೆಲಿಂದ APL ಲೆವೆಲ್ಗೆ ಬರ್ತಾನೆ. ಒಂದು ಕಾರ್ ಮೇಂಟೈನ್ ಮಾಡುವಂತಹ ಸಾಮರ್ಥ್ಯ ಉಳ್ಳವನಂತಾದ್ರೆ ಅದೇ ಕಾರನ್ನು ಆತ ಬಾಡಿಗೆ ದುಡಿಲಿಕ್ಕಾಗಿ ಬಾಡಿಗೆ ಮಾಡಲಿಕ್ಕಾಗಿ ಟೂರಿಸ್ಟ್ ಕಾರನ್ನು ಅವನು ಪರ್ಚೇಸ್ ಮಾಡಿದ್ರೆ ಅವನನ್ನು ನೀವು APLಗೆ ಹೇಗೆ ಕನ್ವರ್ಟ್ ಮಾಡ್ತೀರಿ? ಇದು ಪ್ರಶ್ನೆ ಬಂತು. ಅದರಿಂದ ಅಂಥದ್ದನ್ನು ಬಿಟ್ಟರು, ಈ ರೀತಿಯಾಗಿ ಮಾಡಿದರು. ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಕಳೆದ ವರ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಇವರು ಮರ್ಮಾಘಾತಗಿಟ್ರು. ಏನಂತ ಹೇಳಿದರೆ, ಕಳೆದ ವರ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಮಿತಿ ಕಡಿಮೆ ಇತ್ತು. ಈ ವರ್ಷದ ಬಜೆಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಮಿತಿ 12 ಲಕ್ಷಕ್ಕೆ ಏರಿದೆ. ಆದರೆ 12 ಲಕ್ಷದಿಂದ ಒಳಗೆ ಆದಾಯ ಇರುವವರು BPL ವ್ಯಾಪ್ತಿಗೆ ಬರಬೇಕಲ್ಲ. ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಆದ್ಮೇಲೆ, ಕಟ್ಲಿಕ್ಕೆ ಇಲ್ಲ ಅಂತ ಆದ್ಮೇಲೆ ಅವ್ರು BPL ವ್ಯಾಪ್ತಿಗೆ ಬರಬೇಕಲ್ಲ, ಅದನ್ನು ಕನ್ವರ್ಟ್ ಮಾಡಬೇಕಲ್ಲ ಈಗ ಪುನಃ. ಆದ್ರಿಂದಾಗಿ ಸರ್ಕಾರಗಳಿಗೆ ಒಂದು ನಿರ್ದಿಷ್ಟ ಮಾನದಂಡ ಇರಬೇಕು. ನಾವು ಇಂಥ ಮಾನದಂಡವನ್ನು ನಿಗದಿಪಡಿಸಿದ್ದೇವೆ. ಒಂದು ಕುಟುಂಬದ ಆರ್ಥಿಕ ಸಾಮರ್ಥ್ಯ ವಾರ್ಷಿಕ ಎಷ್ಟಿದೆ ಅಂತ ನೋಡಬೇಕು. ವಾರ್ಷಿಕ ನಿಮಗೆ 10 ಲಕ್ಷದವರೆಗೆ ಆರ್ಥಿಕ ಸಾಮರ್ಥ್ಯ ಇದೆ ಅಂತ ಆದರೆ ಅವರು BPLಗೆ ಬರಬೇಕು. 10 ಲಕ್ಷಕ್ಕಿಂತ ಮೇಲೆ ಇದ್ರೆ ಮಾತ್ರ ನಿಮಗೆ APLಗೆ ಹೋಗೋದವರು. ಯಾಕಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಮಿತಿ 12 ಲಕ್ಷ ಇದೆ. 12 ಲಕ್ಷದವರೆಗೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಇಲ್ಲ ಅಂತ ಆದರೆ ನೀವು ಹೇಗೆ ಎಬವ್ ಪಾವರ್ಟಿ ಲೈನ್ಗೆ ಬರ್ತೀರಿ? BPLಗೆ ಬರೋದು. ಆದ್ದರಿಂದ ಆ ಮಿತಿಯನ್ನು ಇವರು ಏರಿಸಬೇಕು. ಸಾಮಾನ್ಯವಾಗಿ ಕಡುಬಡತನದಲ್ಲಿದ್ದವರು ಕಡುಬಡತನದಿಂದ ಬಡತನ ರೇಖೆಗೆ ಜಂಪ್ ಆಗಿದ್ದಾರೆ. ಬಡತನ ರೇಖೆಯಲ್ಲಿದ್ದವರು ಮಧ್ಯಮ ವರ್ಗದ ರೇಖೆಗೆ ಜಂಪ್ ಆಗಿದ್ದಾರೆ. ಮಧ್ಯಮ ವರ್ಗದಿದ್ದವರು ಶ್ರೀಮಂತರ ರೇಖೆಗೆ ಜಂಪ್ ಆಗಿದ್ದಾರೆ. ಯಾಕಂತೇಳಿದ್ರೆ ದೇಶದ ಒಟ್ಟಾರೆಯಾಗಿ GDP ಗ್ರೋತ್ ಆಗುವಂತ ಸಂದರ್ಭದಲ್ಲಿ ಸಹಜವಾಗಿ ಪ್ರತಿಯೊಬ್ಬರ ಮೇಲೂ ಅದು ಪರಿಣಾಮ ಬೀರುತ್ತದೆ. 100 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ದವನು ಇವತ್ತು 300 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಾನೆ. ಸಹಜವಾಗಿ ಅವನಿಗೆ ತಿಂಗಳಿಗೆ 10,000 ರೂಪಾಯಿ ಇನ್ಕಮ್ ಬಂತು. ಆದ್ರಿಂದಾಗಿ ಆತ ಕಡು ಬಡತನ ರೇಖೆಯಿಂದ ಬಡತನದ ರೇಖೆಗೆ ಬಂದ. ಅದೇ 300 ರೂಪಾಯಿ ಸಂಬಳ ಪಡೆಯುತ್ತಿದ್ದವನು ಈಗ 600 ರೂಪಾಯಿ ಸಂಬಳಕ್ಕೆ ಬಂದಿದ್ದಾನೆ. ಅವ ಮಧ್ಯಮ ವರ್ಗಕ್ಕೆ ಸೇರಿದ. ರಾಜ್ಯ ಸರ್ಕಾರದಾಗ್ಲಿ ಕೇಂದ್ರ ಸರ್ಕಾರದಾಗ್ಲಿ ಯಾವುದೇ ರೀತಿಯ ತೆರಿಗೆ ಹೊರೆ ಯಾರಿಗೆ ಬೀಳ್ತದೆ ಅಂತ ಹೇಳಿದರೆ ಶ್ರೀಮಂತರಿಗಾದ್ರೆ ಹೇಗೂ ಅದು ಮ್ಯಾನೇಜ್ ಹಾಕೊಂಡು ಹೋಗೋದು, ವ್ಯವಹಾರದ ಮೇಲೆ ಡಿಪೆಂಡ್ ಹಾಕೊಂಡು ಹೋಗ್ತದೆ. ಮಧ್ಯಮ ವರ್ಗದವರು, ಯಾಕಂದ್ರೆ ಇದು ದುಡಿಯೋ ವರ್ಗ ಅಂತವರ ಮೇಲೆ ಹೊರೆ ಬೀಳ್ತಾ ಇರೋದು. ದುಡಿಯೋ ವರ್ಗದ ಮೇಲೆ ಬೀಳುವಂತ ಹೊರೆಯನ್ನು ಕಡಿಮೆ ಮಾಡುವ ದೃಷ್ಟಿಯಲ್ಲಿ ನೀವು ಈ ವ್ಯಾಖ್ಯೆಯನ್ನು ಏನು ಕಡು ಬಡತನ, ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗ ಇದನ್ನು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನಿಸಬೇಕು. ಇಲ್ಲದಿದ್ದರೆ ಪ್ರತಿಯೊಬ್ಬನಿಗೂ ಸರ್ಕಾರಿ ಸವಲತ್ತುಗಳು ಸಮಾನ ರೀತಿಯಲ್ಲಿ ಹಂಚಿಕೆ ಆಗುವುದಿಲ್ಲ, ಅವರಿಗೆ ಸಿಗುವುದಿಲ್ಲ. ಅದರಿಂದ ಕೇವಲ ನಿಮಗೆ ಪಡಿತರ ಚೀಟಿಯನ್ನು BPL ಕ್ಯಾನ್ಸಲ್ ಮಾಡಿ APL ಮಾಡಿದ್ರಿಂದ ನಿಮಗೆ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೆಚ್ಚಿಕೊಳ್ಬೇಡಿ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾನದಂಡವನ್ನು ನಿಗದಿಪಡಿಸಬೇಕು. AC ರೂಮಲ್ಲಿ ಕೂತಿರುವಂಥ IAS ಅಧಿಕಾರಿಗಳಿಗೆ, ಅವರ ಅಧೀನ ಸೆಕ್ರೆಟರಿಗಳಿಗೆ, ಅಂದರೆ ಅವರು KS ಅಧಿಕಾರಿಗಳು, ಅಂಥವರಿಗೆಲ್ಲ ಜನಸಾಮಾನ್ಯರ ಸಂಕಷ್ಟಗಳು ಅರ್ಥ ಆಗೋದಿಲ್ಲ. ನಾವು ರೇಷನ್ ಕೊಡ್ತೇವೆ, ಉಚಿತ ಅಕ್ಕಿ ಕೊಡ್ತೇವೆ ಅಂತ ಹೇಳ್ತೀವಿ. ಎಷ್ಟು ಮಂದಿಗೆ ಉಚಿತ ಅಕ್ಕಿ ಸರಿಯಾಗಿ ಪ್ರೊವೈಡ್ ಆಗ್ತದೆ ಗೊತ್ತಾ? ಇಲ್ಲ. ಒಂದು ಮನೆಯಲ್ಲಿ 4 ಮಂದಿ ಇದ್ದಾರೆ ಅಂತ ಇಟ್ಕೊಳ್ಳಿ. 4 ಮಂದಿ ಇದ್ರೆ ಅವರಿಗೆ 5-5 kg ಅಕ್ಕಿ ಬರ್ತದೆ. ಒಂದು ಮನೆಗೆ 20 kg ಅಕ್ಕಿ ಬರ್ತದೆ ತಿಂಗಳಿಗೆ. ಆ ಮನೆಗೆ ಖರ್ಚಾಗುವುದು ಎಷ್ಟು? 20 kg ಅಕ್ಕಿ ಖರ್ಚಾಗತ್ತಾ? 10 kg ಅಕ್ಕಿ ಖರ್ಚಾಗುತ್ತೆ. ಮತ್ತೆ 10 kg ಅವ್ರು ಏನು ಮಾಡ್ತಾರೆ? ಇಡ್ಲಿ ಮಾಡ್ತಾರ, ದೋಸೆ ಮಾಡ್ತಾರ?
ಈ ಪ್ರಶ್ನೆ ಬಂತು. ಹೌದು. ಅಲ್ವಾ? ಅವರು ಅದನ್ನು ನ್ಯಾಯಬೆಲೆ ಅಂಗಡಿ ಅವನಿಗೆ ಕೊಟ್ರು. ಆ ನ್ಯಾಯಬೆಲೆ ಅಂಗಡಿಯವನು ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿದ. ಈಗ ಎಲ್ಲ ಕಡೆಗಳಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಈ ಲೋಡು ಹಕ್ಕಿ ಸಾಗಾಟ ಮಾಡುವುದನ್ನು ಪತ್ತೆ ಹಚ್ಚುವುದು ಹೇಗೆ? ಈ ನ್ಯಾಯಬೆಲೆ ಅಂಗಡಿಯಿಂದಲೇ ಕಳ್ಳ ಸಾಗಾಣಿಕೆ ಆಗುವಂತ ಅಕ್ಕಿ. ಅದರಿಂದ ಜನರಿಗೆ ಸರಿಯಾಗಿ ಅದು ತಲುಪ್ತಿಲ್ಲದಲ್ಲಿ ಅರ್ಥ ಅಲ್ವಾ? ನೀವು ಅದನ್ನು ಕಾಲಸಂಖ್ಯೆಯಲ್ಲಿ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ 100 ಪಡಿತರ ಚೀಟಿ ಇದ್ರೆ 100 ಪಡಿತರ ಚೀಟಿಗೆ ಅನುಗುಣವಾಗಿಯೇ ನಿಮ್ಗೆ ಅಕ್ಕಿ ಸಪ್ಲೈ ಆಗೋದು. ನೀವು ಅಕ್ಕಿಯನ್ನು ನಿಗದಿತ ಅವಧಿಯಲ್ಲಿ ಗ್ರಾಹಕರಿಗೆ ಕೊಡದೇ ಇದ್ರೆ ಎಷ್ಟು ಅಕ್ಕಿ ಉಳಿತದೆ ನೀವು ಲೆಕ್ಕ ಕೊಡಬೇಕು ಆ ತಿಂಗಳ ಎಂಡಿನಲ್ಲಿ. ಕೆಲವರೇನು ಅಕ್ಕಿ ತಕೊಂಡೇ ಹೋಗುದಿಲ್ಲ, ತಗೊಂಡು ಹೋಗುದು ಅವ್ರಿಗೆ ಅಲ್ಲಿ ದುಡ್ಡು ಕೊಡ್ತಾರೆ. ಆಚೆಗೆ ವೈನ್ ಶಾಪ್ ಇರ್ತದೆ, ಇಲ್ಲಿ ದುಡ್ಡು ಕೊಡ್ತಾರೆ. ಅದು ಆಚೆಗೆ ಸಾರಾಯಿ ಅಂಗಡಿ ಇರ್ತದೆ. ಇಲ್ಲಿಂದ ತೆಗೆದು ಅಲ್ಲಿಗೆ ವಿನಿಯೋಗ ಆಗುತ್ತೆ. ಆ ರೀತಿಯ ವ್ಯವಸ್ಥೆಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ಇದೆ, ಸಿಟಿಯೊಳಗೂ ಇದೆ. ಸಿಟಿಯಲ್ಲಿ ಬಹುತೇಕ ರೇಷನ್ ಅಂಗಡಿಗಳು ಎಲ್ಲಿದೆ ಅಂತ ಹೇಳಿ ಸಿಟಿಯ ಒಳಗಿರುವ ಜನರಿಗೆ ಗೊತ್ತೇ ಇಲ್ಲ ರೇಷನ್ ಅಂಗಡಿ ಎಲ್ಲಿದೆ ಅಂತ ಹೇಳಿ. ಸಾಮಾನ್ಯವಾಗಿ ಫ್ಲಾಟ್ಗಳಲ್ಲೆಲ್ಲ ಜೀವನ ಮಾಡ್ತಿರುವವರು ರೇಷನ್ ಅಂಗಡಿಗೆ ಹೋಗುವುದೇ ಇಲ್ಲ. ಅವರಿಗೆ ರೇಷನ್ ಕಾರ್ಡ್ ಯಾಕೆ ಬೇಕು ಅಂತ ಹೇಳಿದ್ರೆ ಕೇವಲ ಒಂದು ಐಡೆಂಟಿಟಿಗೆ, ಗುರುತಿಗಾಗಿ ಅವರಿಗೆ ರೇಷನ್ ಕಾರ್ಡ್ ಬೇಕು, ಗುರುತಿಗಾಗಿ ಅವರಿಗೆ ಆಧಾರ್ ಕಾರ್ಡ್ ಬೇಕು, ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಪಾನ್ ಕಾರ್ಡ್ ಬೇಕು. ಹೊರತು ಬೇರೆ ಯಾವುದಕ್ಕೂ ಅದು ಅಗತ್ಯ ಇಲ್ಲ. ಆಯುಷ್ಮಾನ್ ಭಾರತ್ ಅಂತ ಹೇಳಿ ಒಂದು ಆರೋಗ್ಯ ಕಾರ್ಡ್ ಬಂತು. ಎಷ್ಟು ಮಂದಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ 75% ಮಂದಿ ತಗೊಳ್ಳೇ ಇಲ್ಲ ಅದನ್ನು. ಅದು ಯಾವಾಗ ಬೇಕು ಅಂತ ಆಲೋಚನೆ ಆಗೋದು ಅಂತ ಹೇಳಿದ್ರೆ ಏನಾದ್ರೂ ಅನಾರೋಗ್ಯಕ್ಕಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಆಗ ಕೇಳ್ತಾರೆ ಅಲ್ಲಿ ಕಾರ್ಡ್ ಯಾವುದು, APL BPL ಅಂತೇಳಿ, ಆಯುಷ್ಮಾನ್ ಕಾರ್ಡ್ ಇದೆಯಾ ಇದನ್ನೆಲ್ಲ ಕೇಳ್ತಾರೆ. ಅದು ಇಲ್ಲ, ಆಗ ಸೇರ್ಕೊಳ್ಳಿ ಜನರಲ್ ವಾರ್ಡಿಗೆ. ಈ ರೀತಿಯ ವ್ಯವಸ್ಥೆಗಳು ಇರುವಂತದ್ದು. ಇವಾಗ ಏನಂದ್ರೆ ಪ್ರತಿ ನ್ಯಾಯಬೆಲೆ ಅಂಗಡಿಗಳು ಕನಿಷ್ಠ 10 ಅನರ್ಹ ಕಾರ್ಡುದಾರರನ್ನ ಗುರುತಿಸಬೇಕು ಅನ್ನೋ ಗುರಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ನೋಡಿ. ಪ್ರತಿ ಕಡೆಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಿವೆ. ನಾಗರಿಕ ಪೂರೈಕೆ ಏನು ಇಲಾಖೆ ಇದೆ, ಅವರು ಅದನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ನ್ಯಾಯಬೆಲೆ ಅಂಗಡಿಗಳಿಗೆ ಇಷ್ಟೇ ರೇಷನ್ ಕಾರ್ಡ್ ಅಂತ ಹೇಳಿ ಫಿಕ್ಸ್ ಇದೆ. ಒಂದು 600 ರೇಷನ್ ಕಾರ್ಡ್ಗಳು ಆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಫಿಕ್ಸ್ ಇದೆ. ಅದರ ಡಾಟಾ ಇದೆ, ಯಾವ್ಯಾವ ಡಾಟಾ ಇದೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಯಾವ ಡಾಟಾ ಇದೆ ಅದೇ ಡಾಟಾ ನಾಗರಿಕ ಆಹಾರ ಇಲಾಖೆಯಲ್ಲೂ ಇದೆ. BPL ಕಾರ್ಡ್ ಹೊಂದಿದ್ದವರು ಯಾರು ಎನ್ನುವುದು ಲಿಸ್ಟ್ ಇದೆ. APL ಕಾರ್ಡ್ ಹೊಂದಿದ್ದವರು ಯಾರು ಅಂತ ಲಿಸ್ಟ್ ಇದೆ. BPL ಕಾರ್ಡ್ ಹೊಂದಿದ್ದವರು ಯಾವುದೋ ಇನ್ನೊಂದು ಹಳದಿ ಕಾರ್ಡ್ ಅಂತ ಬರ್ತದೆ, ಅಂದ್ರೆ ಕಡು ಬಡವರಿಗೆ, ಅದು ಕಡು ಬಡವರಿಗೆ ಅಂತ್ಯೋದಯ ಕಾರ್ಡ್ ಅಂತ. ಆಯ್ತಾ? ಮತ್ತೊಂದು ಇವರು BPL ಕಾರ್ಡ್ ಹೊಂದಿದ್ದವರು ಅವರು ಏನೋ ಕಾರಣಕ್ಕಾಗಿ ಸ್ವಲ್ಪ ಶ್ರೀಮಂತರಾಗಿದ್ದಾರಪ್ಪ. ಅವರ ಮನೆಯಲ್ಲಿ 1-2 ಕಾರು ಬೈಕು ಬಂದಿದೆ, ಸಣ್ಣ ಮನೆ ಇತ್ತು, ಸ್ವಲ್ಪ ಸಾಲ ಎಲ್ಲ ಮಾಡಿ ಒಂದು ದೊಡ್ಡ ಮನೆ ಕಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರು APL ವ್ಯಾಪ್ತಿಗೆ ಬಂದ್ರೆ ಅಂತ ನೀವು ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಅವರು ಮನೆ ಕಟ್ಟಿದ್ದಾರೆ, 1200 ಸ್ಕ್ವೇರ್ ಫೀಟ್ ಮನೆ ಕಟ್ಟಿದ್ದಾರೆ, ಅವರೊಂದು ಕಾರ್ ತಗೊಂಡಿದ್ದಾರೆ ಅಂತ ಹೇಳಿದ ಕೂಡಲೇ ಅದಕ್ಕೂ ಲೋನ್ ಮಾಡಿರ್ತಾರೆ, ಇದಕ್ಕೂ ಲೋನ್ ಮಾಡಿರ್ತಾರೆ. ಅದಕ್ಕಾಗಿ ಅವರು IT ಲೋನಿಗೆ ಬೇಕಾಗಿ ಅವರು IT ರಿಟರ್ನ್ಸ್ ಫೈಲ್ ಮಾಡಿರ್ತಾರೆ, ಲೋನಿಗೆ ಬೇಕಾಗಿ IT ರಿಟರ್ನ್ಸ್ ಫೈಲ್ ಮಾಡಿರೋದು, ಅದಕ್ಕೆ ಬೇಕಾಗಿ ನಿಮಗೆ ಪಾನ್ ಕಾರ್ಡ್ ಮಾಡಿರೋದು. ಆದ್ರಿಂದಾಗಿ ಅವರನ್ನು APLಗೆ ಸೇರಿಸಬೇಕಂತಲ್ಲಿ ಡಿಸೈಡ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಅವರಿಗೆ ಆದಾಯ ಎಷ್ಟಿದೆ ಅಷ್ಟೇ ಸಾಲಗಳು ಇದೆ. ಸಾರ್ವಜನಿಕ ಜೀವನದಲ್ಲಿ ಒಂದು ನೆಮ್ಮದಿಯ ಜೀವನ ಬೇಕು ಅಂತೇಳಿ ಅದನ್ನೆಲ್ಲ ಕಷ್ಟಪಟ್ಟು ಮಾಡ್ತಾರೆ. ಅಂಥವರನ್ನು ನೀವು BPL ಪಟ್ಟಿಯಿಂದ ತೆಗೆದು ನೀವು APL ಪಟ್ಟಿಗೆ ಸೇರಿಸಿದೆ ಕೂಡಲೇ ಅವರ ಕೋಪ ಯಾರ ಮೇಲೆ ತಿರುಗುವುದು? ನ್ಯಾಯಬೆಲೆ ಅಂಗಡಿಯವನ ಮೇಲೆ ಇವ ಇಲ್ಲಿ ಕೂತುಕೊಂಡು ನಂಗೆ ತೊಂದರೆ ಮಾಡಿದ. ಯಾಕೆ?
ನನಗೆ ಬರುವಂಥ 20 kg ಅಕ್ಕಿಯಲ್ಲಿ ಇವನಿಗೆ ನಾನು 10 kg ಅಕ್ಕಿ ಮಾರುವುದಿಲ್ಲ, ಇವನಿಗೆ ನಾನು 10 kg ಅಕ್ಕಿ ಕೊಡುವುದಿಲ್ಲ, ನಾನು ಅಷ್ಟು ಅಕ್ಕಿಯನ್ನು ಮನೆಗೆ ತಗೊಂಡು ಹೋಗ್ತೇನೆ. ಅದಕ್ಕೆ ಬೇಕಾಗಿ ಯಾವ ಉದ್ದೇಶಪೂರ್ವಕವಾಗಿ ನನ್ನಲ್ಲಿ ಇಂತಿಂಥ ಸೌಲಭ್ಯ ಇದೆ ಅಂತ ಹೇಳಿ ಮಾಹಿತಿ ನೀಡಿ ನನ್ನ BPL ಕಾರ್ಡನ್ನು ರದ್ದುಪಡಿಸಿದ್ದಾನೆ, APL ಕಾರ್ಡಿಗೆ ಕನ್ವರ್ಟ್ ಆಗಿದೆ. ಇದರಿಂದಾಗಿ ನನಗೆ ಸರ್ಕಾರಿ ಸವಲತ್ತುಗಳು ಸಿಗುವುದಿಲ್ಲ, ಸರ್ಕಾರಿ ಸವಲತ್ತುಗಳಿಗೆ ನನಗೆ ಕೊಕ್ಕೆ ಹಾಕಿದೆ ಎನ್ನುವ ಕಾರಣಕ್ಕಾಗಿ ಅವನ ಮೇಲೆ ಮುಗಿಬೀಳುವುದಿಲ್ವ? ಇದು ಒಂದು ಊರಿನಲ್ಲಿ ಆಂತರಿಕ ಕಲವನ್ನು ಉಂಟು ಮಾಡುವಂತ ಸಂಚು. ಇದು ಅಧಿಕಾರಿಗಳು ಸುಲಭ ದಾರಿ ಹುಡುಕಿದ್ದು ಸುಲಭ ದಾರಿ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಅದನ್ನು ಮನೆ ಮನೆ ಸಮೀಕ್ಷೆಯಲ್ಲಿ ಗುರುತು ಹಾಕಿಕೊಳ್ಬೇಕು, APL ಯಾವುದು BPL ಯಾವುದು ಅಂತೇಳಿ ಸಮೀಕ್ಷೆ ಮಾಡುವುದು ಅಂತಂದ್ರೆ. ಇದು ಆ ಸಮೀಕ್ಷೆಗೆ ಮಾಡುವ ಬದಲಾಗಿ ಆ ಸಮೀಕ್ಷೆಗಾಗಿ ಸರ್ಕಾರ ಬಿಡುಗಡೆ ಮಾಡುವ ಹಣವನ್ನು ಹೊಡಿಲಿಕ್ಕೆ ಬೇಕಾಗಿ, ಉಳಿತಾಯ ಮಾಡಲಿಕ್ಕೆ ಬೇಕಾಗಿ ಅಲ್ಲ, ಇವರದನ್ನು ಡ್ರಾ ಮಾಡಿರ್ತಾರೆ. ಇಂತಿಂತ ಇಷ್ಟು BPL ಕಾರ್ಡ್ ಪತ್ತೆ ಹಚ್ಚಲಿಕ್ಕೆ ನಮಗೆ ಮನೆ ಮನೆ ಸಮೀಕ್ಷೆಗೆ ಇಷ್ಟು ಖರ್ಚಾಗಿದೆ ಅಂತೇಳಿ ಒಂದು ನಿಗದಿತ ಲೆಕ್ಕ ಹಾಕಿರ್ತಾರೆ. ಆ ಹಣವನ್ನು ಹೊಡಿಲಿಕ್ಕೆ ಬೇಕಾಗಿ ಇದನ್ನು ನ್ಯಾಯಬೆಲೆ ಅಂಗಡಿಯವರ ತಲೆಗೆ ಹಾಕಿರುವಂಥದ್ದು. ಇದು ಅಲ್ಲಲ್ಲಿ ಗಲಾಟೆಗಳಿಗೆ ಕಾರಣ ಆಗುತ್ತೆ ಅಂತ. ಕೆಲವೆಲ್ಲ ಶ್ರೀಮಂತರು ಕೂಡ ಏನು BPL ಕಾರ್ಡ್ ಅನ್ನ ಮಾಡಿಸಿಕೊಳ್ತಾರೆ, ಅವರಿಗೆ ಎಲ್ಲಾ ವ್ಯವಸ್ಥೆ ಇದ್ರೂ ಕೂಡ ಏನು BPL ಕಾರ್ಡ್ ಮಾಡಿಸುವವರು ಕೂಡ ಇದ್ದಾರೆ. ನೋಡಿ, ಕೆಲವೊಂದು ಸರ್ಕಾರಿ ಸೌಲಭ್ಯಗಳು APL ಕಾರ್ಡ್ನವರಿಗಿಂತ BPL ಕಾರ್ಡ್ನವರಿಗೆ ಜಾಸ್ತಿ ಇದೆ. ಯಾಕಂದ್ರೆ ಅವರು ಬಡತನ ರೇಖೆಯಿಂದ ಕೆಳಗಿರುವವರು, ಅವರಿಗೆ ಸಬ್ಸಿಡಿ ಇದೆ. ಅಂತ ಸರ್ಕಾರಿ ಸವಲತ್ತುಗಳು ಮತ್ತು ಸಬ್ಸಿಡಿಗಳ ಆಸೆಗಾಗಿ ಅವರು BPL ಕಾರ್ಡ್ ಮಾಡಿಸಿಕೊಂಡಿದ್ದಾರೆ ಹೊರತು ರೇಷನ್ ಅಂಗಡಿಯಲ್ಲಿ ಸಿಗುವಂತ ರೇಷನ್ಗಾಗಿ, ಸಕ್ಕರೆಗಾಗಿ, ಎಣ್ಣೆಗಾಗಿ ಅಲ್ಲ. ಅಷ್ಟನ್ನು ಅವರು ಅಂಗಡಿಯಿಂದಲೇ ತರ್ತಾರೆ. ಆದರೆ ಅವರಿಗೆ ಕೆಲವು ಸರ್ಕಾರಿ ಸವಲತ್ತುಗಳು ಬೇಕು. APL ಕಾರ್ಡ್ನವರಿಗೆ ಕೆಲವೊಂದು ಸವಲತ್ತುಗಳು ಇಲ್ಲ, BPL ಕಾರ್ಡ್ನವರಿಗೆ ಆ ಸವಲತ್ತುಗಳು ಇರ್ತದೆ. ಅದಕ್ಕೆ ಬೇಕಾಗಿ ಆ ಸವಲತ್ತುಗಳನ್ನು ಪಡೀಲಿಕ್ಕೆ ಬೇಕಾಗಿ ಅವರು BPL ಕಾರ್ಡ್ ಮಾಡಿಸಿರ್ತಾರೆ. ಅದು BPL ಕಾರ್ಡ್ ಕೊಟ್ಟವ ಯಾರು? ಅವರೇನು ಖಾಸಗಿ ಸೈಬರ್ ಸೆಂಟರ್ಗೆ ಹೋಗಿ ಕಾರ್ಡ್ ಮಾಡಿದ್ದೇನಲ್ಲ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯೇ ಎಲ್ಲ ರೀತಿಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸರ್ಕಾರಿ ಮಾನದಂಡಗಳ ಪ್ರಕಾರವೇ ದಾಖಲೆಗಳು ಇದೆ ಅಂತೇಳಿ ಖಚಿತಪಡಿಸಿಕೊಂಡು BPL ಕಾರ್ಡ್ ಕೊಟ್ಟಿರುವುದಲ್ವಾ? ನೀವು BPL ಕಾರ್ಡ್ ಕೊಟ್ಟ ಮೇಲೆ ಅವರು ಸ್ವಲ್ಪ ಮಟ್ಟಿಗೆ ವ್ಯವಹಾರ ಮಾಡಿ ಶ್ರೀಮಂತರಾಗಿದ್ದಾರೆ, ಅವರಿಗೆ ಹೇಳಿದೆ ಆಯ್ತು, ನೋಡಿ ನಿಮ್ಮ ವ್ಯವಹಾರಗಳು ಬದಲಾಗಿದೆ, ನೀವು BPL ಕಾರ್ಡ್ ವ್ಯಾಪ್ತಿಯಿಂದ APL ಕಾರ್ಡಿಗೆ ವ್ಯಾಪ್ತಿಗೆ ಹೋಗಿದ್ದೀರಿ, ಅದರಿಂದ ನೀವು BPL ಕಾರ್ಡ್ ಸರೆಂಡರ್ ಮಾಡಿ ಅಂತ ಹೇಳಿದರೆ ಅವರ ಅವಶ್ಯಕತೆಗಳಿಗೆ ಮುಗಿದಿರ್ತದೆ. ಅವರು BPL ಕಾರ್ಡ್ ಸರೆಂಡರ್ ಮಾಡ್ತಾರೆ, ಅವರು APL ಕಾರ್ಡಿಗೆ ಕನ್ವರ್ಟ್ ಆಗ್ತಾರೆ. ಬೇರೆ ಏನು ಉಪಯೋಗ ಇಲ್ಲ. BPL ಕಾರ್ಡಲ್ಲಿ ಇರುವ ಉಪಯೋಗ ಏನು ಅಂತ ಹೇಳಿದ್ರೆ ನಿಮಗೆ ಸರ್ಕಾರಿ ಸವಲತ್ತುಗಳು APL ಕಾರ್ಡ್ಗಿಂತ ಜಾಸ್ತಿ ಇದೆ. ಎರಡನೇದು ವೈದ್ಯಕೀಯ ನೆರವುಗಳು ಸಿಗ್ತಾ ಇದೆ. ಇಷ್ಟು ಬಿಟ್ಟರೆ ಬೇರೆ ನಿಮ್ಗೆ ಲಾಭ ಇಲ್ಲ. ಬಾಕಿದೆಲ್ಲವೂ ನಿಮಗೆ ಸಹಜ ರೀತಿಯಲ್ಲಿ ಮಾರ್ಕೆಟಲ್ಲಿ ಸಿಗುವಂಥದ್ದೇ. ಅದಕ್ಕೆ APL BPL ಅಂತ ಬೈಫರ್ಕೇಶನ್ ಏನಿಲ್ಲ. ಅದರಿಂದಾಗಿ APL ಮತ್ತು BPL ಕಾರ್ಡ್ ಕೊಟ್ಟಂತ ಅಧಿಕಾರಿಗಳಿದ್ದಾರಲ್ಲ, ಅವರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ? ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ? ಇದೇ ಇರುವುದು. ಅದನ್ನ ಪರಿಶೀಲನೆ ಮಾಡಿ ಕೊಡ್ಬೇಕಿತ್ತು. ತಪ್ಪಾಗಿದ್ದು ನಿಮ್ಮಿಂದ. ನೀವ್ಯಾಕೆ ಸಾರ್ವಜನಿಕರ ತಲೆ ಮೇಲೆ ಹಾಕ್ತೀರಿ? ನೀವು ಮೋಸ ಮಾಡಿದ್ದೀರಿ ಅಂತ ಹೇಳಿ. ನಾವು ನಮ್ಮಲ್ಲಿದ್ದಂತ ಡಾಟಾವನ್ನು ಪ್ರಾಮಾಣಿಕವಾಗಿ ನಿಮಗೆ ಕೊಟ್ಟಿದ್ದೇವೆ. ನೀವು ಡಾಟಾವನ್ನು ಪರಿಶೀಲನೆ ಮಾಡಿ ನೀವು ಹೇಳ್ಬೇಕಿತ್ತು, ಇದು BPLಗೆ ಬರುವುದಿಲ್ಲ, ಇದು APLಗೆ ಬರ್ತದೆ, ನಾವು APL ಇಶ್ಯೂ ಮಾಡ್ತೇವೆ ಅಂತ ಹೇಳಿ. ಬೇಡ ಅಂತ ಹೇಳ್ತಾ ಇದ್ದೀರ. ಅವರು ಹೋಗಿದ್ದು ಕಾರ್ಡಿಗೆ ಹೊರತು BPL ಕಾರ್ಡಿಗೆ, APL ಕಾರ್ಡಿಗೆ, ಅತ್ಯುದಯ ಕಾರ್ಡಿಗೆ ಅಂತ ಓದೋದು ಅವರಲ್ಲ. ಬೈಫರ್ಕೇಶನ್ ಮಾಡಿದ್ದು ನೀವು. ಅಲ್ಲಿ ದಾಖಲೆಯನ್ನು ಕೇಳಿದ್ದು ನಿಮಗೆ ಕೆಲಸ ಏನು, ನಿಮಗೆ ಸಂಬಳ ಎಷ್ಟು, ನಿಮಗೆ ಎಲ್ಲಿಂದ ಸಂಬಳ ಬರೋದು, ಪರ್ಮನೆಂಟ್ ಕೆಲಸವಾ,
ಟೆಂಪರರಿ ಕೆಲಸ ಅಂತ ಕೇಳಿದ್ದು ನೀವು, ಉತ್ತರ ಕೊಟ್ಟದ್ದು ನಾವು. ನೀವು ಆಲೋಚನೆ ಮಾಡಬೇಕಿತ್ತು ಸರ್ಕಾರಿ ಮಾನದಂಡ ಯಾವುದು ಅನ್ವಯ ಆಗ್ತದೆ ಅಂತ ಹೇಳಿ. ಈಗ BPL ಕಾರ್ಡಿಗೆ ಅಪ್ಲಿಕೇಶನ್ ಕೊಟ್ಟವನಿಗೆ ಗೊತ್ತಿತ್ತಾ ಸರ್ಕಾರ ಮಾನದಂಡ ಏನನ್ನು ನಿಗದಿಪಡಿಸಿದೆ ಅಂತ ಹೇಳಿ? ಗೊತ್ತಿಲ್ಲ. ಗೊತ್ತಿರೋದು ಅಧಿಕಾರಿಗಳಿಗೆ, ತಪ್ಪು ಅಧಿಕಾರಿಗಳದ್ದು. ನೀವ್ಯಾಕೆ ಜನರ ಮೇಲೆ ಹಾಕ್ತೀರಿ ಅದನ್ನು? ವಾಸ್ತವ ಸ್ಥಿತಿ ಅಲ್ವ ಅದು. ಹಾಗೆ ಸರ್, ಸುದ್ದಿಗುದ್ದು ಮುಂದುವರಿಸುವ. ಇದೀಗ ಸುದ್ದಿಗೊಂದು ಗುದ್ದುವಿನಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval,
drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುವಿಗೆ ಮತ್ತೊಮ್ಮೆ ಸ್ವಾಗತ. ಸರ್, ಇವಾಗ ಏನಂದ್ರೆ ವಿದೇಶಕ್ಕೆ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮ ಸಾಗಾಟ ಮಾಡ್ತಿದ್ದಾರೆ ಎಂಬ ಆರೋಪ ಕೂಡ ಇದೆ. ನೋಡಿ, ಯಾದಗಿರಿಯಲ್ಲಿ ಇತ್ತೀಚೆಗೆ ಅನ್ನಭಾಗ್ಯ ಅಕ್ಕಿಯನ್ನು ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿರುವ ಸಂದರ್ಭದಲ್ಲಿ ಅದನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಆದ್ದರಿಂದಾಗಿ ಕರ್ನಾಟಕ ರಾಜ್ಯದ ಅನ್ನಭಾಗ್ಯದಕ್ಕೆ ಅಂತೇಳಿ ಮೀಸಲಾದಂಥ ಅಕ್ಕಿಯನ್ನು ಪರ್ಚೇಸ್ ಮಾಡಿ ಬೇರೆ ಕಡೆಗಳಿಗೆ ಮಾರಾಟ ಮಾಡುವಂಥ ಕ್ರಿಯೆಗಳು ನಡೀತಾ ಇದೆ. ಅದು ಹಿಂದೆಯೂ ನಡೀತಾ ಇತ್ತು. ಈ ಅನ್ನಭಾಗ್ಯದ ಅಕ್ಕಿಯನ್ನು ಪರ್ಚೇಸ್ ಮಾಡಿ ಅದನ್ನು ರೈಸ್ ಮಿಲ್ಗಳಲ್ಲಿ ಪಾಲಿಶ್ ಮಾಡಿ ಅದಕ್ಕೊಂದು ಬ್ರ್ಯಾಂಡಿನ ಹೆಸರು ಕೊಟ್ಟು ಅದನ್ನು ಮಾರಾಟ ಮಾಡುವಂಥ ಪ್ರಕ್ರಿಯೆ ನಡೀತಿದೆ. ಅನ್ನಭಾಗ್ಯ ಅಕ್ಕಿ ಅದು ಕೂಡ ಒಂದು ದಂಧೆ. ಹೇಗೆ ಸರ್? ದಂಧೆ ಅಂದ್ರೆ ನಿಮಗೆ ಫ್ರೀ ಸಿಕ್ಕೋದಲ್ವ? ಅದು ನಿಮಗೆ ಸಿಕ್ಕೋದು ಒಬ್ಬನಿಗೆ 5 kg ಅಕ್ಕಿ ಸಿಕ್ಕೋದು ಫ್ರೀ. ನೀವು ಅದನ್ನೇ ನೀವು ಚುನಾವಣಾ ಸಂದರ್ಭದಲ್ಲಿ 10 kg ಹೇಳಿದಾಗ ಜನರು ಆಲೋಚನೆ ಮಾಡಿದ ಅದನ್ನು 10 kg ಸಿಗ್ತದೆ, 10 kg ಸಿಕ್ಕಿದ್ರೆ 8 kg ಮಾರಬಹುದು. 8 kgಯನ್ನು 10 ರೂಪಾಯಿಯಾಗಿಯೋ 15 ರೂಪಾಯಿಯಾಗಿ ಮಾರ್ಬೋದು ಅಂತ ಅದನ್ನು ಲೆಕ್ಕ ಹಾಕಿ ಓಟು ಓದ್ತಿದ್ದು. ನಿಮ್ಗೆ 5 kg ಅಕ್ಕಿ ಸಿಗುವುದಾದ್ರೆ 5 kg ನಮಗೆ ಮನೆ ಖರ್ಚಿಗೆ ಬೇಕು, ಮಾರ್ಲಿಕ್ಕೆ ಸಿಕ್ಕುವುದಿಲ್ಲ. ಆ ಲೆಕ್ಕದಲ್ಲಿ ಅನ್ನಭಾಗ್ಯ ಯೋಜನೆಗೆ ಜನ ಓಟ್ ಹಾಕಿದ್ದು. ನಿಮ್ಗೆ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಅದು ಬಿಡಿ. ಸರ್ಕಾರ ಹೇಳಿತ್ತು ನಾವು ಕೇಂದ್ರದ ನಿನ್ನ ಪರ್ಚೇಸ್ ಮಾಡಿ ನಾವು ಕೊಡ್ತೇವೆ ಅಂತ ಹೇಳಿದರು. ಕೇಂದ್ರ 28 ರೂಪಾಯಿಗೆ ಕೊಡ್ತೇನೆ ಅಂತ ಹೇಳಿದ್ರು. ಇವ್ರ ಹತ್ರ ದುಡ್ಡಿಲ್ಲ ತಗೊಳ್ಳಿಕ್ಕೆ, ದುಡ್ಡಿಲ್ಲ.
ಇವರು 34 ರೂಪಾಯಿ 1 kg ಅಕ್ಕಿಗೆ ಅವರವರ ಅಕೌಂಟಿಗೆ ಹಣ ಹಾಕ್ತೇವೆ ಅಂತ ಹೇಳಿದರು. 34 ರೂಪಾಯಿ ಅಕೌಂಟಿಗೆ ಹಣ ಹಾಕುವವರು 28 ರೂಪಾಯಿಗೆ ಕೇಂದ್ರ ಸರ್ಕಾರದ ಗೋದಾಮುಗಳಿಂದ ಅಕ್ಕಿ ಪರ್ಚೇಸ್ ಮಾಡಿ ಜನರಿಗೆ ನೇರವಾಗಿ ಸಪ್ಲೈ ಮಾಡ್ಬೋದಲ್ಲ, ಅದು ಮಾಡಲಿಲ್ಲ. ಯಾಕಂತ ಹೇಳಿದರೆ ಕೇಂದ್ರ ಸರ್ಕಾರ ಈಗ ಕೊಡ್ತಿರುವ 5 kg ಅಕ್ಕಿ ಅದು ನೇರವಾಗಿ ಟ್ರಾನ್ಸ್ಪೋರ್ಟ್ ಆಗಿ ಬರುವಂಥದ್ದು. ರಾಜ್ಯ ಸರ್ಕಾರದ ಪಾಲೇನಿಲ್ಲ ಅದರಲ್ಲಿ, ರಾಜ್ಯ ಸರ್ಕಾರ ಲೆಕ್ಕ ಮಾತ್ರ ಇರೋದು. ಅದಕ್ಕೆ ಕೇಂದ್ರ ಸರ್ಕಾರ ಈಗ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದೆ, ನಮ್ಮಲ್ಲಿ ಇಷ್ಟು ಅನರ್ಹ ಪಡಿತರ ಚೀಟಿ ಇದೆ, ಸಮೀಕ್ಷೆ ಮಾಡಿ ಅಂತ ಹೇಳಿ. ಯಾಕಂದರೆ ಕೇಂದ್ರ ಸರ್ಕಾರ ಕೊಟ್ಟಂಥ ಅಕ್ಕಿಗೆ ಲೆಕ್ಕ ಕೇಳ್ತದೆ, ಯಾರಿಗೆ ನೀವು ಕೊಟ್ರಿ ಅಂತೇಳಿ. ರಾಜ್ಯ ಸರ್ಕಾರದ ಲೆಕ್ಕ ಕೇಳ್ತಾರೆ, ರಾಜ್ಯ ಸರ್ಕಾರ ಲೆಕ್ಕ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ. ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಒಮ್ಮೊಮ್ಮೆ ಸಂಘರ್ಷಗಳು ಏರ್ತಾವಲ್ಲ, ಇಂಥ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಂಘರ್ಷಗಳು ಏರ್ಪಡುವುದು. ನೀವು ಕೇಂದ್ರ ಸರ್ಕಾರ ಈ ತಿಂಗಳಿಗೆ 1,000 kg ಅಕ್ಕಿಯನ್ನು ಸಪ್ಲೈ ಮಾಡಿದೆ ಅಂತ ಇಟ್ಟುಕೊಳ್ಳಿ. ಆ 1,000 kg ಅಕ್ಕಿಯನ್ನು ನೀವು ಎಷ್ಟು ಕುಟುಂಬಗಳಿಗೆ ಹಂಚಿದ್ದೀರಿ ಅಂತ ಲೆಕ್ಕ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ. ನಿಮ್ಮಲ್ಲಿ 100 kg ಉಳಿಸಿಕೊಂಡು ನೀವು 900 kg ಕೊಟ್ಟಿದ್ರೆ ನೆಕ್ಸ್ಟ್ ಮಂತು ಕೇಂದ್ರ ಸರ್ಕಾರ ಕೊಡೋದು 900 kg ನಿಮಗೆ. ಮೊದಲು ಇದ್ದ 100 kg ಸೇರಿಸಿ 1,000 kg ಹಂಚಿ ಅಂತೇಳಿ. ನೀವು 1,000 kg ಹಂಚಿದ್ರೆ ಮಾತ್ರ ನಿಮಗೆ 1,000 kg ಬರೋದು. ನೀವಿಲ್ಲಿ 500 kg ಹಂಚಿದ್ರೆ ನಿಮಗೆ ಮೇಲಿಂದ ಬರೋದು 500 kg. ಈ ವಿಚಾರದಲ್ಲಿ ಸಂಘರ್ಷಗಳು ಬರುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ. ನೀವು ಸರಿಯಾಗಿ ಇಲ್ಲಿ ಆಡಳಿತ ಮಾಡಿ ಕೇಂದ್ರದಿಂದ ಬರುವಂಥ ಅನುದಾನವನ್ನು ಸರಿಯಾಗಿ ವಿನಿಯೋಗ ಮಾಡಿದರೆ ನಿಮಗೆ ಅನುದಾನದ ಸಮಸ್ಯೆ ಇರೋದಿಲ್ಲ. ಯಾವಾಗ ಅನುದಾನ ಕಟ್ಟಾಗ್ತದೆ, ಸ್ಟ್ರಕ್ ಆಗ್ತದೆ ಅಂತ ಹೇಳಿದರೆ ನೀವು ಬಂದ ಅನುದಾನವನ್ನು ಸರಿಯಾಗಿ ಖರ್ಚು ಮಾಡದಿದ್ದಾಗ ಆ ರೀತಿಯ ವ್ಯವಸ್ಥೆಗಳಿರೋದು. ಯಾಕಂದರೆ ಒಂದು ರೀತಿಯಲ್ಲಿ ಅದು ಸೈಕಲ್ ಚೈನ್ ಸಿಸ್ಟಮ್, ಅದು ಆ ರೀತಿ ಸುತ್ತಾಗ್ತಾ ಹೋಗೋದು. ಅದು ಈಗ ಒಬ್ರೊಬ್ಬರ ಹತ್ರ ಎರಡು ಏನು ರೇಷನ್ ಕಾರ್ಡ್ ಇರ್ತಾರೆ, ಅಂದರೆ 2 ರಾಜ್ಯದ ರೇಷನ್ ಕಾರ್ಡ್ ಇರ್ತಾರೆ, ಅವ್ರು ಯಾವ ರೀತಿಯಾಗಿ ಅದು ಕೂಡ ಮಿಸ್ಯೂಸ್ ಅಲ್ಲ ಸರ್? ನೋಡಿ, ಒಬ್ಬೊಬ್ಬರ ಹತ್ರ 2 ರೇಷನ್ ಕಾರ್ಡ್ಗಳು ಈ ಕಾಲಘಟ್ಟದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಏನಾಗ್ತದೆ ಅಂತ ಹೇಳಿದರೆ, ಈಗ ಆಂಧ್ರದಲ್ಲಿದ್ದವ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದ, ಆ ಬಾಡಿಗೆ ಮನೆಯ ಅಡ್ರೆಸ್ ಅಲ್ಲಿ ಅವರಿಗೆ ಅಲ್ಲೊಂದು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದ. ಆ ರೇಷನ್ ಕಾರ್ಡನ್ನು ಅಲ್ಲಿ ಸರೆಂಡರ್ ಮಾಡದೆ ಕರ್ನಾಟಕದಲ್ಲಿ ಇಲ್ಲೊಂದು ಬಾಡಿಗೆ ಮನೆ ಮಾಡಿ ಆ ಅಡ್ರೆಸ್ ಅಲ್ಲಿ ಒಂದು ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಿದ್ದಾರೆ. ಇವರಿಗೆ ಆನ್ಲೈನ್ನಲ್ಲಿ ಅವರಿಗೆ ಇನ್ನೊಂದು ರೇಷನ್ ಕಾರ್ಡ್ ಇದೆಯಾ ಇಲ್ಲ ಅಂತ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ಆ ಪೋರ್ಟಲ್ ಏನಿದೆ, ರೇಷನ್ ಕಾರ್ಡ್ ಪೋರ್ಟಲ್, ಅದು ಆ ರಾಜ್ಯಕ್ಕೆ ಸೀಮಿತ, ಆ ರಾಜ್ಯದವರಿಗೆ ಮಾತ್ರ ಗೊತ್ತಾಗೋದು. ಕೆಲವೊಂದು ಕಡೆಯಲ್ಲಿ ಜಿಲ್ಲೆಗೆ ಸೀಮಿತ, ಆ ಜಿಲ್ಲೆಯಲ್ಲಿ ಮಾತ್ರ ಗೊತ್ತಾಗೋದು. ಅವ ಅಲ್ಲಿ ಹಾಸನದಲ್ಲಿ ಒಂದು ರೇಷನ್ ಕಾರ್ಡ್ ಇಟ್ಟುಕೊಂಡು ಇಲ್ಲಿ ಬಂದು ಇಲ್ಲೊಂದು ರೇಷನ್ ಕಾರ್ಡ್ ಮಾಡಿದರೆ ಇಲ್ಲೂ ರೇಷನ್ ಕಾರ್ಡ್ ಇರ್ತದೆ, ಹಾಸನದಲ್ಲೂ ರೇಷನ್ ಕಾರ್ಡ್ ಇರ್ತದೆ, ಅದಲ್ಲಿ ಕ್ಯಾನ್ಸಲ್ ಆಗಿರುವುದಿಲ್ಲ. ನಿಮಗೆ ಎಲ್ಲಿ ಸಮಸ್ಯೆ ನಿಮಗೆ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ನಿಮಗೆ ನೀವು ಒಂದು ಕಡೆಯಲ್ಲಿ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರಿದೆ ಅಂತ ತಿಳ್ಕೊಳ್ಳಿ, ಆ ಹೆಸರನ್ನು ನೀವು ಇನ್ನೊಂದು ಕಡೆಗೆ ಹೋದ್ರಿ, ಅಲ್ಲಿ ನೀವು ರೇಷನ್ ಕಾರ್ಡ್ ಮಾಡಲಿಕ್ಕೆ ಹೋದಾಗ ಆಗ ಅಲ್ಲಿ ಕೇಳ್ತಾರೆ ನಿಮಗೆ ಬೇರೆಲ್ಲಿ ರೇಷನ್ ಕಾರ್ಡ್ ಇತ್ತು ಅಂತ ಹೇಳಿ. ನನಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿದ ಮೇಲೆ ನೀವೊಂದು ಎಫಿಡವಿಟ್ ಸಲ್ಲಿಸಲಿಕ್ಕೆ ಹೇಳ್ಬೋದು, ಇಲ್ಲಾಂದರೆ ರೇಷನ್ ಕಾರ್ಡಿಗೆ ಮಾಡಿಕೊಡ್ಬೋದು. ಒಂದು ವೇಳೆ ನೀವು ಬೇರೆ ಕಡೆಯಲ್ಲಿ ರೇಷನ್ ಕಾರ್ಡ್ ಉಂಟು ಅಂತ ಹೇಳಿದ ಕೂಡಲೇ ನೀವು ಅಲ್ಲಿ ರೇಷನ್ ಕಾರ್ಡನ್ನು ಅಲ್ಲಿನ ತಾಲೂಕು ಆಫೀಸಿಗೆ ಸರೆಂಡರ್ ಮಾಡಿ ಅಲ್ಲಿಂದ ಸರೆಂಡರ್ ಸರ್ಟಿಫಿಕೇಟ್ ಇಟ್ಕೊಂಡು ಬಂದು ಇಲ್ಲಿ ಅಪ್ಲೈ ಮಾಡಬೇಕು. ಆ ರೀತಿ ಮತ್ತೆ ಸಾಮೂಹಿಕವಾಗಿ ರೇಷನ್ ಕಾರ್ಡನ್ನು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಅದು ಒಂದು ಪ್ರಕ್ರಿಯೆ, ಆ ಪ್ರಕ್ರಿಯೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಆಗ ಒಬ್ಬೊಬ್ಬರಿಗೆ 2 ರೇಷನ್ ಕಾರ್ಡ್ಗಳು ಬಂದದ್ದು ಇದೆ, ಇಲ್ಲಂತ ಇಲ್ಲ. ಆದರೆ ಅದು ಅಪರಾಧ ಮಾತ್ರ, ಅಪರಾಧ. ನಿಮಗೆ ಆ ರೇಷನ್ ಕಾರ್ಡಲ್ಲಿ ನೀವು ಯಾವುದೇ ಸರ್ಕಾರಿ ಸೌಲಭ್ಯವನ್ನು ಪಡೆದುಕೊಳ್ಳದೇ ಇದ್ದರೆ ನಿಮಗೆ ಆ ರೇಷನ್ ಕಾರ್ಡನ್ನು ನೀವು ಸರೆಂಡರ್ ಮಾಡ್ಬೋದು. ಒಂದು ವೇಳೆ ನೀವು ಆ ರೇಷನ್ ಕಾರ್ಡಲ್ಲಿ ಸರ್ಕಾರಿ ಸೌಲಭ್ಯವನ್ನು ಪಡೆದಿದ್ದರೆ ನೀವು ಅದನ್ನು ಸರೆಂಡರ್ ಮಾಡಲಿಕ್ಕೆ ಹೋಗುವಾಗ ಅವ್ರು ಲೆಕ್ಕ ಹಾಕ್ತಾರೆ, ಎಷ್ಟು ತಿಂಗಳು ಅಷ್ಟು ತಂದದ್ದು ಇಷ್ಟು ಹಣ ಇಷ್ಟು ಕಟ್ಟಿ ಅಂತ ಹೇಳಿ. ಶಿಕ್ಷೆ ಅಂತ ಆಗುದಿಲ್ಲ ಅವರಿಗೆ, ಅಲ್ಲ ಕಟ್ಟಿ ಅಂತ ಹೇಳ್ತಾರೆ. ನಿಮ್ಗೆ ಹೇಗೆ ರೇಷನ್ ಕಾರ್ಡ್ 2 ಬಂತು ಅಂತ ಕೇಳ್ತಾರೆ. ನೀವು ನಕಲಿ ದಾಖಲೆಗಳನ್ನು ಕೊಟ್ಟು ಪಡ್ಕೊಂಡಿದ್ರೆ ನಿಮಗೆ ಶಿಕ್ಷೆ ಆಗುತ್ತೆ.
ನೀವು ಅಸಲಿ ದಾಖಲೆಗಳನ್ನೇ ಕೊಟ್ಟು ಪಡ್ಕೊಂಡಿದ್ರೆ ಶಿಕ್ಷೆ ಆಗೋದಿಲ್ಲ. ಹಾಂ, ನಿಮ್ಮ ಮಾಹಿತಿಯ ಕೊರತೆ ಅಂತೆ ಆಗುತ್ತೆ. ಯಾಕಂತೇಳಿ ನೀವು 2ನೇ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಹೋಗುವಾಗ ಅವ್ರು ಕೇಳಬೇಕಿತ್ತು ನಿಮಗೆ ಬೇರೆ ಕಡೆ ರೇಷನ್ ಕಾರ್ಡ್ ಇದೆಯಾ ಅಂತೇಳಿ. ಆ ರೇಷನ್ ಕಾರ್ಡ್ ತನ್ನಿ, ಅಲ್ಲಿ ಸರೆಂಡರ್ ಮಾಡಿ, ಟ್ರಾನ್ಸ್ಫರ್ ಮಾಡಿಸುವಂತ ಟ್ರಾನ್ಸ್ಫರ್ ಮಾಡೋದಾದ್ರೂ ಹಾಗೆ ಅದು. ನೀವು ಅಲ್ಲಿ ಸರೆಂಡರ್ ಮಾಡಿ ಅಲ್ಲಿಂದ ಸರೆಂಡರ್ ಸರ್ಟಿಫಿಕೇಟ್ ತಂದು ಇಲ್ಲಿಗೆ ಕೊಡುವಂಥದ್ದು, ಇಲ್ಲಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡುವಂಥದ್ದು. ಆ ರೀತಿ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕಡೆಯಲ್ಲಿ ನೀವು ಸರೆಂಡರ್ ಮಾಡಬೇಕು, ಒಂದು ಕಡೆಯಲ್ಲಿ ಅಪ್ಲೈ ಮಾಡಬೇಕು, ಆ ರೀತಿಯಾಗಿ. ಸರ್, ಇವಾಗ 8 ಲಕ್ಷ ಏನು ಅನರ್ಹ ಕಾರ್ಡ್ದಾರಿದ್ದಾರೆ, ಏನು BPL ಕಾರ್ಡ್ದಾರ, ಅವರನ್ನು APLಗೆ ಕನ್ವರ್ಟ್ ಮಾಡ್ತಾರಾ ಅಥವಾ ಅದನ್ನ ರದ್ದು ಮಾಡ್ತಾರಾ? ಇಲ್ಲ, ಅವರನ್ನು APLಗೆ ಕನ್ವರ್ಟ್ ಮಾಡ್ತಾರೆ. ಅವರಿಗೆ ಈಗ BPL ಏನೆಲ್ಲ ಸೌಲಭ್ಯಗಳು ಸಿಗ್ತದೆ ಆ ಸೌಲಭ್ಯಗಳು ಸಿಕ್ಕುವುದಿಲ್ಲ. ಅದರಿಂದ ಅವರು ವಂಚಿತರಾಗ್ತಾರೆ. ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಆಗೋದಿಲ್ಲ. ರೇಷನ್ ಕಾರ್ಡ್ ಇಲ್ಲ ಅಂತ ಆಗೋದಿಲ್ಲ. ಆ BPL ಕಾರ್ಡ್ನವರು APL ಕಾರ್ಡಿಗೆ ಕನ್ವರ್ಟ್ ಆಗ್ತಾರೆ. ಆಗ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮಗೆ APL ರೇಷನ್ ಕಾರ್ಡ್ ಕೊಡ್ತಾರೆ. ಈ ರೇಷನ್ ಕಾರ್ಡನ್ನು ತಗೊಳ್ತಾರೆ, APL ರೇಷನ್ ಕಾರ್ಡ್ ಕೊಡ್ತಾರೆ. ಇಲ್ಲಾಂದರೆ ನಿಮಗೆ ಪೋಸ್ಟಲ್ಲಿ ಬರುತ್ತೆ. ಈ BPL ರೇಷನ್ ಕಾರ್ಡನ್ನು ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಸರೆಂಡರ್ ಮಾಡಬೇಕು. ನಿಮಗೆ ಒಂದು 15 ದಿವಸದಲ್ಲಿ ಆ ಕಾರ್ಡ್ ಬರುತ್ತೆ. ಇಲ್ಲಾಂದರೆ ನೀವು ಹೋಗಿ ಯಾವುದೇ ಸೈಬರಲ್ಲಿ ಹೋಗಿ ಆನ್ಲೈನ್ ಇದರಲ್ಲಿ ನಿಮಗೆ ಮ್ಯಾಂಗ್ಳೂರ್ 1 ಇರ್ಬೋದು, ಗ್ರಾಮ 1 ಇರ್ಬೋದು, ಅಲ್ಲಿ ಹೋಗಿ ನೀವು ರೇಷನ್ ಕಾರ್ಡನ್ನು ಪಡ್ಕೊಂಡು ಬರ್ಬೋದು. ಇನ್ನೊಂದು ಏನಂದ್ರೆ, ಏನು ಅನ್ನಭಾಗ್ಯದ ಅಕ್ಕಿ ಕಳಪೆ ಗುಣಮಟ್ಟದಾಗಿದೆ ಎಂಬ ಆರೋಪ ಕೂಡ ಇದೆ ಸರ್. ನೋಡಿ, ಅನ್ನಭಾಗ್ಯದ ಅಕ್ಕಿ ಅಂತ ಹೇಳಿದ್ರೆ ನೀವು ಕೊಡುವುದು ಧರ್ಮಕ್ಕೆ ಅಲ್ವಾ? ನೀವು ಅದನ್ನು ಕ್ವಾಲಿಟಿಯನ್ನು ಆಸೆ ಮಾಡಬಾರ್ದು ಅಂತ ಅಲ್ಲಿ ಸರ್ಕಾರದ ನಿಲುವು. ಕ್ವಾಲಿಟಿ ಅಕ್ಕಿ ಅಂತಂದ್ರೆ ನೀವು ಅಂಗಡಿಗೆ ಹೋಗಿ ತಗೊಂಡು ಬರಬೇಕು. ನಾವು ಕೊಡುವುದು ಉಚಿತ, ಹಸಿದವರಿಗೆ ಕೊಡುವುದು, ಹಸಿದವರಿಗೆ ಕೊಡುವುದು. ಆದ್ದರಿಂದ ನಾವು ಕೊಡುವುದೇ ಕಳಪೆ. ಕಳಪೆ ಅಂತಲ್ಲ, ಕೊಡುವುದೇ ಕಳಪೆ. ಯಾಕಂತ ಹೇಳಿದರೆ ಅನ್ನಭಾಗ್ಯದ ಅಕ್ಕಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಪ್ರೊವೈಡ್ ಆಗುವಂಥದ್ದು. ಕೇಂದ್ರ ಸರ್ಕಾರದ ಗೋಡೌನ್ಗಳಲ್ಲಿ ಬೇರೆ ಬೇರೆ ರಾಜ್ಯದ ಅಕ್ಕಿ ಇದೆ. ಆ ಅಕ್ಕಿಯನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡ್ತದೆ. ಯಾಕಂದರೆ ಅಲ್ಲಿ ಬೆಳೆಯುವ ಅಕ್ಕಿಯ ಗುಣಮಟ್ಟ ಹೇಗಿದೆ ಅದರ ಮೇಲೆ ಸರಬರಾಜು ಅಕ್ಕಿಯ ಗುಣಮಟ್ಟ ಇರುವುದು. ಕಳಪೆ ಅಕ್ಕಿ ಅಂತಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ಬೆಳೆಯುವ ಅಕ್ಕಿಯೇ ಕಳಪೆ, ಅದನ್ನು ಸರ್ಕಾರ ಪರ್ಚೇಸ್ ಮಾಡ್ತದೆ. ಆ ಅಕ್ಕಿಯನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡ್ತದೆ. ಅದು ಎಲ್ಲ ರಾಜ್ಯಗಳಿಗೆ ಅದೇ ರೀತಿಯಲ್ಲಿ ಹಂಚಿಕೆ ಮಾಡೋದು. ಆಯಾ ರಾಜ್ಯಗಳಲ್ಲಿ ಎಷ್ಟೆಷ್ಟು ರೇಷನ್ ಕಾರ್ಡ್ಗಳಿವೆ, ಅದರ ಆಧಾರದಲ್ಲಿ ಎಷ್ಟು ಕ್ವಿಂಟಲ್ ಅಕ್ಕಿಯನ್ನು ಹಂಚಿಕೆ ಮಾಡಬೇಕು ಅನ್ನೋದು ಆ ರೀತಿಯಾಗಿ ಹಂಚಿಕೆ ಮಾಡೋದು. ಆಯಿತಾ? ಅದರಲ್ಲಿ ಕಳಪೆ, ಉತ್ತಮ ಗುಣಮಟ್ಟ, ಮಧ್ಯಮ ದರ್ಜೆಯ ಗುಣಮಟ್ಟ ಅಂತ ಇಲ್ಲ. ಯಾವ ರಾಜ್ಯದಲ್ಲಿ ಹೆಚ್ಚುವರಿ ಅಕ್ಕಿ ಬೆಳೀತಾರ ಆ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡಿ ರಾಜ್ಯಗಳಿಗೆ ಹಂಚಿಕೆ ಮಾಡುವಂಥದ್ದು. ಈ ಹಿಂದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಹೇಳಿದ್ರು, ಕರಾವಳಿ ಅಂದರೆ ದಕ್ಷಿಣ ಕನ್ನಡ ಭಾಗಕ್ಕೆ ಏನು ಕುಚ್ಚಲಕ್ಕಿ ನೀಡುವ ಯೋಜನೆಯನ್ನ ಜಾರಿಗೊಳಿಸಲಾಗುವುದು ಅಂತ. ಆದ್ರೆ ಅದು ಈವರೆಗೆ ಕೂಡ ಏನಾಗಿಲ್ಲ. ಏನಾಗಿದೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಕರಾವಳಿ ಜಿಲ್ಲೆಗಳಲ್ಲಿ ಜನರು ಕುಚ್ಚಲಕ್ಕಿಯನ್ನು ಇಷ್ಟಪಡ್ತಾರೆ ಹಿಂದಿನಿಂದಲೂ. ಯಾಕಂತ ಹೇಳಿದರೆ ಈ ಪ್ರದೇಶ ಭೌಗೋಳಿಕವಾಗಿ ಸ್ವಲ್ಪ ಉಷ್ಣವಲಯದ ರೀತಿಯಲ್ಲಿದೆ. ಇಲ್ಲಿಗೆ ಕುಚ್ಚಲಕ್ಕಿ ನಮ್ಮ ದೇಹ ಪ್ರಕೃತಿಗೆ ಹೊಂದಿಕೊಳ್ಳುತ್ತದೆ. ಇಲ್ಲಿ ಬೆಳ್ತಿಗೆ ಹಕ್ಕಿ ಹೊಂದಿಕೊಳ್ಳುವುದಿಲ್ಲ. ಯಾಕಂದರೆ ಬೆಳ್ತಿಗೆ ಹಕ್ಕಿ ಕುಚ್ಚಲ ಹಕ್ಕಿಯಿಂದ ಸ್ವಲ್ಪ ಹೀಟ್, ಉಷ್ಣಾಂಶ ಜಾಸ್ತಿ. ಅದು ಮಲೆನಾಡು ಭಾಗ, ಮೈಸೂರು ಭಾಗ, ಈ ಭಾಗಕ್ಕೆ ಬೆಳ್ತಿಗೆ ಹಕ್ಕಿ ಸೂಟೇಬಲ್. ಯಾಕಂದರೆ ಅದು ಶೀತ ವಲಯದ ಜಾಗ, ಅಲ್ಲಿ ಸೂಟೇಬಲ್ ಆಗುತ್ತೆ. ಇಲ್ಲಿ ಬೆಳ್ತಿಗೆ ಹಕ್ಕಿ ಹೀಟ್ ಆಗ್ತದೆ, ಇಲ್ಲಿ ನಮಗೆ ಕುಚ್ಚಲ ಹಕ್ಕಿ ಇದಾಗುತ್ತೆ. ಅದರಿಂದಾಗಿ ಇಲ್ಲಿನ ಭೌಗೋಳಿಕ ಅಸಮತೋಲನ ಏನಿದೆ ಆ ಕಾರಣಕ್ಕಾಗಿ ಆ ರೀತಿಯ ಪರಿಸ್ಥಿತಿ ಬಂತು. ಅದರಿಂದ ಇಲ್ಲಿಗೆ ಕುಚ್ಚಲಕ್ಕಿ ಕೊಡಬೇಕಾದ್ರೆ, ಆದರೆ ಕುಚ್ಚಲಕ್ಕಿ ಇಲ್ಲಿ ಬೆಳೆಯುವ ಪ್ರದೇಶ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಈಗ ಸಾಗುವಳಿ ಇಲ್ಲಿ ಕಡಿಮೆ ಆಗಿದೆ. ಮೊದಲು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಸಾಗುವಳಿ ಮಾಡ್ತಿದ್ದವರು ಈಗ 20% ಜಾಗದಲ್ಲೂ ಸಹ ಸಾಗುವಳಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಸಾಗುವಳಿ ಈ ಕಾಲದಲ್ಲಿ
ಲಾಭದಾಯಕ ಕೃಷಿ ಉದ್ಯಮ ಅಲ್ಲ. ಕೆಲಸಗಾರರ ತೊಂದರೆ ಇದೆ, ಎಲ್ಲವೂ ಕಾಡು ಪ್ರಾಣಿಗಳು ಉಪಟಳ ಉಪಟಳ ಎಲ್ಲವನ್ನು ಸಹಿಸಿಕೊಂಡು ಕೃಷಿ ಮಾಡಬೇಕಾದ ಅನಿವಾರ್ಯತೆ ಇರುವುದರಿಂದ ಅದು ದುಬಾರಿ ಆಗಿದೆ. ಮತ್ತು ಮಾರ್ಕೆಟಲ್ಲಿ ಸಿಗುವ ಅಕ್ಕಿ ರೇಟನ್ನು ಗಮನಿಸಿದರೆ ನೀವು ಮನೆಯಲ್ಲಿ ನಮ್ಮ ಗದ್ದೆಯಲ್ಲಿ ಮಾಡಿದ ಅಕ್ಕಿಯ ಖರ್ಚು ವೆಚ್ಚಗಳನ್ನು ಗಮನಿಸಿದರೆ ಒಂದೇ ರೀತಿ ಆಗುತ್ತೆ. ಮನೆಯಲ್ಲಿ ನಮ್ಮನೆಯ ಗದ್ದೆಯ ಅಕ್ಕಿಯನ್ನು ನಾವು ಊಟ ಮಾಡ್ತಿದ್ದೇವೆ ಅನ್ನುವಂಥ ಒಂದು ಹೆಮ್ಮೆ ಇರಬೇಕೇ ಹೊರತು ಅದರಿಂದ ನಮಗೆ ಲಾಭ ಆಗಿದೆ ಅಂತ ವಿಚಾರ ಅಲ್ಲ. ಇಡೀ ಮನೆಯವರು ಆ ಕೆಲಸಕ್ಕೆ ಸೇರಿಸಿಕೊಳ್ಬೇಕು, ಕೃಷಿ ಸಲಕರಣೆಯನ್ನು ಹೊಂದಿಸಿಕೊಳ್ಬೇಕು, ಕೃಷಿ ಕಾರ್ಮಿಕರನ್ನು ಹೊಂದಿಸಿಕೊಳ್ಬೇಕು. ಈ ರೀತಿ ಎಲ್ಲ ಸಮಸ್ಯೆಗಳ ಮಧ್ಯೆ ನೀವು ಸಾಗುವಳಿ ಮಾಡಬೇಕು. ಅದರಿಂದಾಗಿ ಇಲ್ಲಿ ಕುಶಲಕ್ಕಿಯ ಕೊರತೆ ಕಂಡು ಬಂದಿದೆ. ಆದ್ದರಿಂದ ಅದನ್ನು ರೇಷನ್ ಅಂಗಡಿಗಳ ಮೂಲಕ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲದ್ರೆ ಅದನ್ನು ನಿಮಗೆ ಇಲ್ಲಿ ಗಂಗಾವತಿ ಭತ್ತವನ್ನು ತರಿಸಿ ಕೊಡುವಂಥದ್ದು ಮಾಡಬೇಕು. ಈ ರೀತಿಯಾಗಿ ಕೆಲವೊಮ್ಮೆ ಸರ್ಕಾರ ಪ್ರಯತ್ನ ಪಟ್ಟಿತ್ತು, ಆದರೆ ಅದು ಸಕ್ಸಸ್ ಆಗಲಿಲ್ಲ. ಅದರಿಂದಾಗಿ ಇಲ್ಲಿ ಕುಶಲಕ್ಕಿಯನ್ನು ಕೊಡಲಿಕ್ಕೆ ಆಗಿಲ್ಲ. ಮತ್ತು ದೇಶಾದ್ಯಂತ ಇರುವಂತಹ ಭತ್ತದ ಬೆಳೆಯಲ್ಲಿ ನಿಮಗೆ ಬೆಳ್ತಿಗೆ ಅಕ್ಕಿ ಬೆಳೆಯೇ ಜಾಸ್ತಿ ಹೊರತು ಕುಶಲಕ್ಕಿ ಅಲ್ಲ. ಮತ್ತು ಬೇರೆ ಬೇರೆ ತಳಿಯ ಭತ್ತಗಳನ್ನು ಬೆಳೀತಾರೆ. ಆಯಾ ತಳಿಯ ಭತ್ತಗಳನ್ನು ನಡೆದರೆ ಅದನ್ನು ರಾಷ್ಟ್ರೀಯ ಉಗ್ರಾಣಕ್ಕೆ ಹಾಕುವಂಥ ಕ್ರಮಗಳಿಲ್ಲ. ಮೊದಲಾದರೆ ಹೇಗಿತ್ತು ಅಂತ ಹೇಳಿದರೆ, ನಿಮಗೆ ಯಾರು ಭತ್ತ ಬೆಳಿತಾನೆ ಅವನು ಸರ್ಕಾರಕ್ಕೆ ಲೇವಿ ಕೊಡಬೇಕಿತ್ತು. ಅದನಂತರ ಏನಾಯಿತು ಅಂತ ಹೇಳಿದರೆ, ಸರ್ಕಾರಗಳು ಕೃಷಿಕನ ಹತ್ರ ಲೇವಿ ತೆಗೆಯುವುದನ್ನು ಬಿಟ್ಟು ಭತ್ತದ ಗಿರಣಿ ಮಾಲೀಕರ ಲೇವಿ ಕೊಡಬೇಕಂತ ಹೇಳಿದರು. ಆದ್ದರಿಂದ ಈಗ ಭತ್ತದ ಗಿರಣಿಯ ಮಾಲೀಕರೇನಿದ್ದಾರೆ ಅವರು ಲೇವಿ ಕೊಡಬೇಕು ಸರ್ಕಾರಕ್ಕೆ. ಲೇವಿ ಅಂತ ತೆರಿಗೆ ರೂಪದಲ್ಲಿ ಭತ್ತ ಅಕ್ಕಿ ಕೊಡುವಂಥದ್ದು. ಆ ಅಕ್ಕಿಯನ್ನೇ ಸರ್ಕಾರ ಉಚಿತವಾಗಿ ಅಕ್ಕಿ ಸಪ್ಲೈ ಮಾಡ್ತಾ ಇರೋದು. ಅಕ್ಕಿ ಗಿರಣಿ ಮಾಲೀಕರು ಕೊಡುವಂತಹ ಲೇವಿ ಅಕ್ಕಿಗೆ ಏನಿದೆ ಅದನ್ನು ಸಪ್ಲೈ ಮಾಡೋದು. ಅವರು ಲೇವಿ ಕೊಡೋದು ಅಕ್ಕಿ ಯಾವುದು? ಅಲ್ಲಿ ಆ ಕಳಪೆ ಗುಣಮಟ್ಟದ ಅಕ್ಕಿಯನ್ನೇ ಲೇವಿ ಕೊಡುವುದು. ಇಂಥದ್ದೇ ಅಕ್ಕಿಯನ್ನು ಕೊಡು ಅಂತ ಹೇಳಿ ಸರ್ಕಾರಿ ಅಧಿಕಾರಿ ಹೇಳಲ್ಲ. ಅದರಿಂದ ಇಲ್ಲಿ ಕಳಪೆ ಗುಣಮಟ್ಟದ ಅಕ್ಕಿ ಯಾವುದಿದೆ ಅದನ್ನು ಲೇವಿ ಕೊಡ್ತಾರೆ, ಅದು ಜನರಿಗೆ ಬರ್ತದೆ. ಏನು ಈ ಹಿಂದೆ ಏನು ಆಹಾರ ಸಚಿವ ಮುನಿಯಪ್ಪ ಅವರು ಹೇಳ್ತಾ ಇದ್ರು, ಅಕ್ಕಿಯ ಜೊತೆಗೆ ಬೇಳೆಕಾಳುಗಳನ್ನ ಕೂಡ ಕೊಡಬೇಕು ಅಂತ BPL ಕಾರ್ಡ್ನವರಿಗೆ. ಅದು ಕೂಡ ಏನು ಜಾರಿಯಾಗಿಲ್ಲ ಅಲ್ಲ. ಅವರು 10 kg ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರಲ್ಲ, ಅವರಿಗೆ 10 kg ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 5 kg ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಅಕ್ಕಿ ಬರ್ತಾ ಇದೆ, ಅದನ್ನು ಕೊಡ್ತಾ ಇದ್ದಾರೆ. ಉಳಿದ 5 kgಗೆ ಅವರು ಹಣ ಕೊಡ್ತೇನೆ ಅಂತ ಹೇಳಿದರು. ಅದು ಆರ್ಥಿಕ ಇಲಾಖೆಯಿಂದ ಸರಿಯಾದ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಬೇಕಾಗಿ ಮುನಿಯಪ್ಪ ಅವರು ಹೇಳುವುದೇನೆಂದರೆ 5 kgಯ ಒಂದು ಪ್ಯಾಕೆಟ್ ಕೊಡ್ತೇವೆ ಅಂತೇಳಿ, ಬೇಳೆ ಇದೆಲ್ಲ ಸೇರಿಸಿ ಒಂದು ಪ್ಯಾಕೆಟ್ ಕೊಡ್ತೇವೆ 5 kgದ್ದು. ಅದು ಈ ಹಣಕ್ಕಿಂತ ಜಾಸ್ತಿ ಆಗ್ತದೆ ಅಂತ ಅವ್ರ ಲೆಕ್ಕಾಚಾರ. 5 kg ಅಕ್ಕಿ ಕೊಡೋದಕ್ಕಿಂತ 5 kg ಬೇಳೆ ಇನ್ನಿತರ ಸಾಮಗ್ರಿ ಕೊಡೋದು ಜಾಸ್ತಿ ಆಗುತ್ತೆ. ಹಿಂದೆ ಕೊಡ್ತಾ ಇದ್ರಲ್ಲ ಸರ್, ಅದೇ ರೀತಿ ಗೋಧಿ ಕೊಡ್ತಾ ಇದ್ರು ನೋಡಿ, ಸಕ್ಕರೆ ಕೊಡ್ತಾ ಇದ್ರು, ಗೋಧಿ ಕೊಡ್ತಾ ಇದ್ರು, ರಾಗಿ ಕೊಡ್ತಾ ಇದ್ರು, ಈ ರೀತಿಯ ಎಣ್ಣೆ ಕೊಡ್ತಾ ಇದ್ರು, ಈ ರೀತಿಯಾದಕ್ಕೆ ಕೊಡ್ತಾ ಇದ್ರು. ಅದನ್ನು ಬಂದ್ ಮಾಡಿದ್ರಲ್ಲ, ಈಗ ಅದನ್ನೇ ಪುನಃ ಶುರು ಮಾಡುವ ಅಂತ. ಒಟ್ಟಾರೆಯಾಗಿ ಜನರ ಕಿವಿಗೆ ಹೂ ಇಡುವಂತ ಕೆಲಸವನ್ನು ಸರ್ಕಾರಗಳು ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಈಗ ಹೇಳಿ 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 ಇನ್ನೊಂದೆರಡು ವರ್ಷ ಕಳೆದ ಮೇಲೆ ಚುನಾವಣಾ ವರ್ಷದಲ್ಲಿ ಇದೆಲ್ಲ ಪುನಃ ಜಾರಿಗೆ ಬರ್ತದೆ. ಸಾಮಾನ್ಯವಾಗಿ ಬರುವುದು ಹಾಗೆ, ಚುನಾವಣಾ ವರ್ಷದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಜಾರಿಗೆ ಬರ್ತದೆ, ಚುನಾವಣೆ ಆಗ್ತದೆ, ಮತ್ತೊಂದು 3 ತಿಂಗಳು ಆ ಯೋಜನೆ ಇರ್ತದೆ, ಮತ್ತೆ 4.5 ವರ್ಷ ಅಂಥ ಯೋಜನೆಗಳು ಇರುವುದಿಲ್ಲ. ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರಲ್ಲ. ಈ ರೀತಿಯಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ನಷ್ಟವನ್ನು ಸರಿದೂಗಿಸ್ಕೊಂಡು ಹೋಗ್ಬೇಕಲ್ಲ, ಆ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಇವಿಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು ಸರ್. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.